ವಿಶ್ವ ನಾಯಕನನ್ನ ಬರಮಾಡಿಕೊಳ್ಳಬೇಕು, ವಿಶ್ವ ನಾಯಕನನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಶ್ರೀಯುತ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರುವಂತಹ ಅತ್ಯದ್ಭುತವಾಗಿರುವಂತಹ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತೀರಾ ಸರ್ ಈ ಒಂದು ಜನ ಸಾಗರದ ಬಗ್ಗೆ? ಈ ವ್ಯತ್ಯಾಸ ಅಂದ್ರೆ ಮೊದಲು ನಮ್ಮ ಕೇಂದ್ರ ಮೈದಾನ ಬಂದು ಹೋಗೋರಿಗೆಲ್ಲ ಒಂದಿಷ್ಟು ಸುಲಭ ಅಂತ ಒಂದು ಭಾವನೆ ಇತ್ತು. ಯಾಕಂದ್ರೆ ಕೇಂದ್ರ ಪ್ರದೇಶ ಅದು, ಎಲ್ಲಿ ಬೇಕಾದ್ರೂ ವಾಹನ ನಿಲ್ಲಿಸಬಹುದು, ಎಲ್ಲಿ ಬೇಕಾದರೂ ನಿಲುಗಡೆಗೆ ಅವಕಾಶಗಳು. ಈ ಬಾರಿ ಒಂದು ಬದಲಾವಣೆಯನ್ನು ಮಾಡಿದರು. ನಮ್ಮ ಬಂಗ್ರಕೂಳೂರು ಅಂತ ಅಥವಾ ಕೂಳೂರು, ಒಂದು ಕಾಲಕ್ಕೆ ಇದು ಗದ್ದೆ ಪ್ರದೇಶ, ಇದು ಕೃಷಿ ಸಂಬಂಧಪಟ್ಟಂತಹ ಪ್ರದೇಶ. ಇದು ಈ ಕೃಷಿ ಸಂಬಂಧಪಟ್ಟ ಪ್ರದೇಶ ಆದದ್ರಿಂದ ಅಲ್ಲಿ ಕೂಳು ಬೆಳೆಯುತ್ತಿದ್ದಂಥ ಜಾಗ ಎಲ್ಲ ಗದ್ದೆಗಳಿತ್ತು, ಎರಡೆರಡು ಬೆಳೆ ಕೂಡ ಅಲ್ಲಿ ಮಾಡ್ತಾ ಇದ್ದಾರಂತ. ಹಾಗಾಗಿ ಕುಳೂರು ಎಂಬುದಾಗಿ ಕೂಳು ಇರುವ ಊರು ಅಂತ ಆ ಪ್ರದೇಶ. ಅಲ್ಲಿ ಈಗ ಬಹಳ ವಿಶೇಷವಾದಂಥ ಒಂದು ಪ್ರದೇಶವನ್ನು ಅವರು ಖಾಸಗಿ ಉದ್ಯಮಿಯವರು, ಖಾಸಗಿಯದವರು ಗೋಲ್ಡ್ ಫಿನ್ ಸಿಟಿ ಎಂಬುದಾಗಿ ಅದನ್ನು ನಿರ್ಮಾಣ ಮಾಡಿದರು. ಇಂತಹ ಕಾರ್ಯಕ್ರಮಗಳಿಗೆಲ್ಲ ಅದು ಲಭ್ಯ ಇದೆ. ಮತ್ತು ಪಕ್ಕದಲ್ಲೇ ಇರುವಂತಹ ನವಮಂಗಳೂರು ಬಂದರು ಮತ್ತು MRPL ಸಂಬಂಧಿತ ಯೋಜನೆಗಳಾದ್ರಿಂದ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡರು. ಆದರೆ ಬಹಳ ವಾಹನ ನಿಲುಗಡೆಗೆ ಪರಿಪೂರ್ಣವಾದಂಥ ವ್ಯವಸ್ಥೆ, ಹಾಗೆ ಬಂದು ಹೋಗುವವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಮಾಹಿತಿ ಕೊಡುವಂತಹ ಒಂದು ಕಾರ್ಯಕರ್ತರು, ಇದೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಪೊಲೀಸರು ತಾವು ಹೇಳಿದಂತೆ ಇದೆಲ್ಲವೂ ಪ್ರೋಟೋಕಾಲ್ ಅಂತ ನಾವು ಕರಿತೇವೆ, ಆ ಮೂಲಕವೇ ನಡೀತದೆ. ಪ್ರಧಾನಿಯವರು ಬರ್ತಾರಂದ್ರೆ ಪ್ರತಿ ಮಿನಿಟ್ ಕೂಡ ಅವರ ಕಾರ್ಯಕ್ರಮವು ಹೀಗೇ ಅಂತ ನಡೀತು. ಅದಕ್ಕೆ ಸರಿಯಾಗಿಯೇ ವ್ಯವಸ್ಥೆಗಳನ್ನು ಮಾಡ್ತಾರೆ. ಆದ್ದರಿಂದ ಜನ ಬರ್ತಾ ಇದ್ದಾರೆ ನೋಡಿ, ಬಹಳ ಉತ್ಸಾಹದಿಂದ. ತಾವು ಹೇಳಿದಂತೆ ನಾವು ನೋಡ್ತಾ ಇದ್ರೆ ಆಂಗ್ಲ ಭಾಷೆಯಲ್ಲಿ ಫ್ಲೋ ಅಂತ ಕರೀತಾರೆ. ಅದು ಇನ್ನಷ್ಟು ಮತ್ತಷ್ಟು ಆ ಫ್ಲೋ ಇದೆಯಲ್ಲ, ಅಂದ್ರೆ ಜನ ಬರುವಂತ ಆ ಪ್ರಮಾಣ, ಆ ಫ್ಲೋ ಅದು ನೋಡಿ ಪ್ರತಿ ಕ್ಷಣಕ್ಕೂ ಹೆಚ್ಚುತ್ತಲೇ ಇದೆ. ಹಾಗಾಗಿ ನಿರೀಕ್ಷೆಗಿಂತಲೂ ಮೀರಿದ ಅಲ್ಲಿ ಮೋದಿ ಅಭಿಮಾನಿಗಳು ಸೇರ್ಬೋದು ಅಂತ ನಾನು ಭಾವಿಸ್ತೇನೆ. ಮತ್ತೆ ನೀವು ಆಗಲೇ ಹೇಳಿದಂತೆ ಇನ್ನೊಮ್ಮೆ ಹೊಸ ವೀಕ್ಷಕರಿದ್ರೆ ಅವರಿಗೆ ನೆನಪು ಮಾಡೋದು, ಇದು ರಾಜಕೀಯ ಸಭೆ ಅಲ್ಲ, ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ 2 ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮ. ಪ್ಯೂರ್ಲಿ ಇಟ್ ಈಸ್ ದ ಪ್ರೋಗ್ರಾಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಅಂದ್ರೆ ಪೊಲಿಟಿಕಲ್ ಪಾರ್ಟಿ ಅವರ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೆ ಕಾರ್ಯಕರ್ತರು ಸೇರೋದು ಅವರ ಪಕ್ಷದವರೇ ಮತ್ತು ಅವರ ಅಭಿಮಾನಿಗಳು. ಅನೇಕ ಪಕ್ಷಗಳಲ್ಲಿ ಅವರ ಅಭಿಮಾನಿಗಳಿರ್ಬೋದು, ಅವರ ವ್ಯಕ್ತಿತ್ವ ಆಗಿದೆ. ಹಾಗಾಗಿ ನಿರೀಕ್ಷೆಗೂ ಮೀರಿದ ಜನಸಂದಣಿ ಅಲ್ಲಿ ಸೇರ್ತದೆ. ಬಂದು ಹೋಗಲು ಒಂದೇ ಒಂದು ಸಮಸ್ಯೆ ಅಂದ್ರೆ ತಾಣದವರೆಗೆ ನೀವು ವಾಹನ ತರುವಾಗಿಲ್ಲ. ಅದು ಯಾವುದೇ ಕಾರಣಕ್ಕೆ ಯಾವ ಪ್ರಧಾನಿಗಳಾದ್ರೂ ನೀವು ತರುವಾಗಿಲ್ಲ. ಅದು ಈಗಿನ ನಮ್ಮ ಸುರಕ್ಷತಾ ವ್ಯವಸ್ಥೆ ಆಗಿದೆ. ಅದರ ನಡುವೆ ಆ ಇತಿಮಿತಿಗಳ ನಡುವೆ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನಿಸ್ತದೆ. ರಸ್ತೆಗಳ ಸ್ಥಿತಿ ಚೆನ್ನಾಗಿ ಮಾಡಿದರು. ಅಲ್ಲಿ ವಾಹನ ನಿಲುಗಡೆಗೆ, ಆಮೇಲೆ ಅಲ್ಲಿಯ ಮಾರ್ಗದರ್ಶನ ನೀಡುವವರು ಎಲ್ಲವೂ ಕೂಡ ಪ್ರಾಯಶಃ ಇವತ್ತು ಎಲ್ಲ ರಸ್ತೆಗಳು ಒಂದೇ ರಸ್ತೆಯನ್ನು ಸೇರ್ತವೆ, ಅದು ಕೂಳೂರು ರಸ್ತೆ. ಆಲ್ ದಿ ರೋಡ್ಸ್ ಆಫ್ ಮ್ಯಾಂಗ್ಳೂರ್ ರೀಚಸ್ ಕೂಳೂರು ಟುಡೇ ಅಂತ ಆಂಗ್ಲ ಭಾಷೆಯಲ್ಲಿ ಒಂದು ಉಲ್ಲೇಖ ಹಾಗೆ ನಡೀತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಇರುವಂತದ್ದು ಪಕ್ಷ ಹೊರತಾಗಿ, ಸಿದ್ಧಾಂತ ಹೊರತಾಗಿ, ವ್ಯಕ್ತಿ ಹೊರತಾಗಿ ವ್ಯಕ್ತಿತ್ವ ಅನ್ನುವಂಥದ್ದು. ಅದಕ್ಕಿಂತ ಮಿಗಿಲಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅವರನ್ನ ನಮ್ಮ ಮಂಗಳೂರಿಗೆ ಸ್ವಾಗತಿಸಬೇಕು, ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕು, ಅತ್ಯಂತ ಅಭಿಮಾನದಿಂದ ಸ್ವಾಗತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾ ಇರುವಂತಹ
ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು. ಅಣ್ಣದು ಪ್ಯೂರ್ಲಿ ಗವರ್ಮೆಂಟ್ ಪ್ರೋಗ್ರಾಮ್ ಸರ್ಕಾರಿ ಕಾರ್ಯಕ್ರಮ ಆಂಡಲ ಜನಕ್ಲೆಗ್ ಮೋದಿನ ಒಂಜಿ ತೂವೋಡು ಒಂಜಿ ನಮ್ಮ ಪ್ರಧಾನಿನ ತೂವೋಡು ಭಯಂಕರ ಒಂಜಿ ಕ್ರೇಜ್ ಅತೆ ಪೊರ್ಲುಡು ಬಂಡರವೆ ದಾಯನಾಗ ಈ ಸರಕಾರಿ ಕಾರ್ಯಕ್ರಮ ಅಂಡಲ್ಲ ಒಂಜಿ ಪಕ್ಷದ ಬೊಕ ಅಭಿಮಾನಿಲ ನೆಲೆಟ್ಟು ಈ ರ್ಯಾಲಿನ ಏರ್ಪಾಡು ಮಾಡ್ತಾರೆ ಅಂಡ ಇದು ಪಣ್ಲಕನೆ ನರೇಂದ್ರ ಮೋದಿ ಪಣ್ಪಿನ ಸಂಚಲನ ಆರು ಕೊರ್ನ್ಯ ಆ ಒಂಜಿ ಸಂಚಲನ ಒಂಜಿ ದೇಶಗುಣ್ಣತೆ ಆ ಒಂಜಿ ನಾಯಕ ಎಂಚೆ ಪೋಡು ಪಣ್ಪಿನ ಅರ್ಥೋಜಾದೆ ಅಂಚಾದಿತ್ತೆ ಆರು ನಮ್ಮನ ಭಾರತದ ನಾಯಕೆ ಮಾತ್ರ ಈ ಜಗತ್ತದನೇ ನಾಯಕೆ ಆಪಿನಂಚಿನ ಆರೊಂಜಿ ಕಾಲಘಟ್ಟೊಡಲಿ ಆರು ಏತು ವಿದೇಶಗೂ ಪೋಪೇರು ಅಲ್ಪ ಆರಿಗೆ ತಿಪ್ಪುನ ಒಂಜಿ ಗೌರವ ಆರಿಗೆ ತಿಪ್ಪುನ ಮನ್ನಣೆ ಆರಿಗೆ ತಿಕ್ಕುನ ಆದ್ಯತೆ ಅವಳು ಸೇರುನ ಜನಕುಲು ಅಲ್ಪದ ಆ ರಾಜಕಾರಣಿವಾಡು ಅಲ್ಪದ ಆಡಳಿತವಾಡು ಒಂದು ಆ ಪ್ರಧಾನಿಗಳ ನಮ್ಮ ದೇಶೋಡು ತಿಕ್ಕಂದಿನಾಥ ಮಲ್ಲ ಗೌರವ ಆರೆ ತಿಕ್ಕದೇನು ಐಕ್ ಕಾರಣ ಅವ್ರನ್ನ ವರ್ಚಸ್ಸು ಆ ಪಾತೆರ ಆ ಕಡಾಖಂಡಿತ ಪಣಪಿನಂಚಿನ ಒಂಜಿ ನೆಲೆ ಬೊಕ್ಕ ಜನಕುಲಿಗೆ ಪೂರಲ ಎಡ್ಡೆ ಅವಡು ಪಣಪಿನ ಒಂಜಿ ಸ್ಪಂದನ ಒವ್ವೇ ಒಂಜಿ ಸ್ವಾರ್ಥ ಇಜ್ಜಾರ್ದ ಆ ಸ್ವಾರ್ಥ ದಾಂತೆ ಆ ಪೊರ್ಲುಡು ನಡಪಾದೆ ಅಂಚಿನ ಈ ತಂಡಲಾರ್ ಕಟ್ಟದೆ ಆ ಬದ್ಧತೆಡಿ ನೀ ಪೊರ್ಲುಡು ಈ ಬೇಲೆಲ್ ಪುರ ಒಂದೊಂದು ಇತ್ತ ನಮ್ಮ ಪಣಪ ನಮ್ಮ ಕುಡ್ಲದ ಬಗ್ಗೆ ಅಭಿಮಾನ ತುಲೆ ನಂಗೆ ಕುಡ್ಲನ ಸ್ಮಾರ್ಟ್ ಸಿಟಿ ಮಲ್ತಡೆ ತುಲೆ ಇನಿ ಇತ್ತ ನಂಗೆ ಕೋಟಿ ಗಟ್ಟಲೆ ದುಡ್ಡು ಬರೋದು ವೆಹಿಕಲ್ ಇತ್ತ ಐತ ಬಗ್ಗೆ ಬೇತೆ ಬೇತೆ ನಮ್ಮ ವಿಶ್ಲೇಷಣೆ ಅವನು ನಂಗೆ ಅಭಿವೃದ್ಧಿ ಮುಖ್ಯ ನಮ್ಮ ಈ ಅಭಿವೃದ್ಧಿ ಡೆವಲಪ್ಮೆಂಟ್ ಪನ್ಪತೆ ಆ ಪೊರ್ಲುದ ಕಾರ್ಯ ನೀನು ಆರನ್ನ ನೇತೃತ್ವ ನಂಗೆ ಕೊರೊಂದುಲೇರಿ ಏತು ಯೋಜನೆ ಕುರಿಯರಿ ನೆನಪಿಪ್ಪು ನಂಗೆ ಲಾಸ್ಟ್ ಒಂಜಿ 3 ತಿಂಗಳು ತುಂಬು ನಮ್ಮ ಕೇಂದ್ರದ ಮಂತ್ರಿಲ ನಿತಿನ್ ಗಡ್ಕರಿ ಬರ್ತೇರು ಆರು ನಮ್ಮ ಹೆದ್ದಾರಿ ರಸ್ತೆ ನಿರ್ವಹಣೆ ಪುರ ಆರು ಬತ್ತಿನಪ್ಪಗೆ ನಂಗೆ 32,000 ಕೋಟಿ ರೂಪಾಯಿದ ಏತು ಆಜಿ ಯೋಜನೆ ಆರು ಬರ್ತದೆ ನಂಗೆ ಕೊರಿನಿ ಅವು ಪ್ರಧಾನಿಲೆ ಅನುಮತಿ ಇತ್ತದೇ ಕೊಡ್ತೀನಿ ಅಂಚಿನ ಒಂಜಿ ಯೋಜನೆ ಅಂಚಾದ ಈ ಪ್ರದೇಶಗೂ ಆರು ಬತ್ತಿ ಬೊಕ್ಕ ತಿಕ್ಕಿನಂಚಿನ ಒಂಜಿ ಲಾಭ ಜನಕುಲಿಗೆ ತಿಕ್ಕಿನಂಚಿನ ಒಂಜಿ ಧೈರ್ಯ ಐದು ಬೊಕ್ಕ ಒಂಜಿ ಧೈರ್ಯ ಇಲ್ಲದ ಯಜಮಾನವಿಲ್ಲ ಇರುತ್ತೆ ಆರು ಏಪಲ ಇಲ್ಲದ ಜೋಕ್ಲೆನ ಒಟ್ಟುಡ್ದು ಅಕ್ಲೆಗೆ ಧೈರ್ಯ ಜಿಂಜಾವಡು ಅಕ್ಲೆಗೆ ಶೋಕುಡು ಬೇಲೆ ಕೊರಡು ಅಕ್ಲೆ ಶೋಕುಡು ಅಕ್ಲೆಗೆ ಉಣಸ್ತಿಕ್ಕಲಕ ಮಲ್ಪೋಡು ಅಂಚಿನ ಒಂಜಿ ಕುಟುಂಬ ನೀನು ಭಾರತ ಪಣಪಿನ ಕುಟುಂಬನ ಮೋದಿ ಪಣಪಿನ ಒಂಜಿ ಯಜಮಾನರು ನಡಪುಡ ಒಂದು ಪಣಪಿನ ಕಾರಣಕ್ಕೋಸ್ಕರ ಈ ಜವನೇರು ಎಲ್ಜಕ್ಲು ಜೋಕ್ಲೆ ಅಂಡ್ ಜೋಕ್ಲೆ ಬರತ್ತು ಜೋಕ್ಲೆ ಕ್ರೇಜ್ ಮಾಡಲಿ ಜೋಕ್ಲೆಗಳ ಮೋದಿ ಮೋದಿ ಬಂದ್ಬಿಟ್ಟು ಜೋಕ್ಲೆಗೆ ಕ್ರೇಜ್ ಬಾಯ್ದು ನಾವು ಕೋಡ ಜೋಕ್ಲೆ ಮಸ್ತ್ ಜೋಕ್ಲೆ ಅಂಕನ ಅಂಕಲ್ ಸುತ್ತ ಜೋಕ್ಲೆ ಮಾತ ಕೇಳೋದಿಲ್ಲ ಮಮ್ಮ ಎಲ್ಲೇ ಮೋದಿ ಅಂಕಲ್ ಜೋಕ್ಲೆ ಅಂಕಲ್ ಇಪ್ಪಡ ಅಂಚ ನಿಕಲ್ ನೇರ ಪ್ರಸಾರ ಉಂಡು ಎಂಕ್ಲಿಗೆ ರಜೆ ಉಂಡು ಮಾತ ಆ ಪ್ರದೇಶದ ಜೋಕ್ಲಿಗೆ ರಜೆ ಉಂಡು ನಿಜ ಅಲ್ಲ ಸರ್ ಅವಳು ಎಲ್ಲಿಯ ಜೋಕ್ಲು ಬಾಲೆ ಬರು ದಯವಂತ ಒಂದೊಂಜಿ ಪಿರವ್ ಕೊನರಾಪಣ ತುಲೆ ಅಂತುಲೆ ತುಲೆ ಅವನ್ ಯಾವಂತಲ್ಲ ದಯಮಲ್ತ ಎಸ್ ಎಲ್ಲಿಯ ಜೋಕುಲ್ ಎಲ್ಲಿಯ ಬಾಲೆ ಆ ಬಾಲೆಲ್ಲ ಮತ್ತೊಂದು ಅಲ್ಪ ಲಕ್ಷಾಂತರ ಜನ ಸೇರುವೇರು ಅಂತ ಗೊತ್ತಿಲ್ಲ ನಿತಿನ್ ಲಕ್ಷಾಂತರ ಜನ ಸೇರು ಐತ ನೋಡ್ಬಿಟ್ಟು ಅವನಿ ಬಾಲೆನ್ ಪತ್ತೊಂದು ಬರ್ಪೇರು ಪಂಜೋರ್ ಬರೊಂದುಲ್ಲೇರು ನಮ್ಮ ತುಳುನಾಡದಕ್ಕೂ ಯಾನು ಪಂಡಿನೇ ಕೊಂಚ ಸಾಕ್ಷಿ ಕೊರಿಯಾರತ್ತೀರಿ ಎಂಕ ಅವಗೋಡ ನಿಜ ದಯಮನಾಗ ಅವು ಅಂಚಿನ ಕ್ರೇಜ್ ಉಂಟು ಸರ್ ಸ್ವಲ್ಪ ಅನ್ನ ಜೋಕ್ಲೆ ನಾನು ತೋಂದಿಲ್ಲ ಸುತ್ತಮುತ್ತ ಪೂರ ತೋಂದಿಲ್ಲ ಆ ನಮೂನಿ ಇತ್ತ ಇರಗೆ ಕೂಡ ನಂಬರ್ ಇಜ್ಜ ಎನ್ನ ಎತೋ ಜನತೆ ಇಲ್ಲಡ್ದು ಜೋಕ್ಲೆಡ 2 ನಿಮಿಷದ ವಿಡಿಯೋ ಬರ್ಕೊಂಡು ದಾದ ಗೊತ್ತುಂಡೆ ಆ ಜೋಕ್ಲು ಮೋದಿಯರ್ನ ಸ್ಪೀಚ್ ಮಲ್ಕೊಂಡು ಓಕೆ ಮೈ ನರೇಂದ್ರ ಮೋದಿ ಬೋಲ್ತಾ ಅವಿನ ಜೋಕ್ಲ ಅವೇ ಸ್ಟೈಲ್ ಎಂಕ ಆಶ್ಚರ್ಯ ಪಿನ ಮಾತು ಎಂಕಲ ಬಾಲ್ಯಡು ಮಾತಾಗ್ಲಿಕ್ಕೆ ಎಂಡ್ರೆಲ್ಲ ಸಾಧ್ಯ ಐತಿ ಅದೇ ಅವು ಆ ಜೋಕ್ಲಿಗೆ ಇಪ್ಪಿನ ಕ್ರೇಸ್ ಬೊಕ್ಕ ಜೋಕ್ಲೆ ಕೆಲವು ಆರು ಬರ್ಪಿನ ತಾದಿ ಉಂಡತೆ ಅಲ್ಪ ಶಾಲೆಗೆ ರಜೆ ಕೊಡ್ತಾರೆ ಅಂಚ ಪೂರ ಊಲ್ ಬಸ್ಸಲ್ಲಿ ಮಾತಾ ಇಜ್ಜಿ ಅಲ್ಪ ಪರ ರಜೆ ಕೊಡ್ತಾರೆ ಈ ಜೋಕ್ಲಿತ್ತೆ ಪೂರ ತೊಂದಿಲ್ಲ ಇತ್ತ ನೆಕ್ಸ್ಟ್ ಆರ್ ಪಾತೇರ್ ಬರುತ್ತೆ ಎಲ್ಲ ಪೂರ ಆ ಜೋಕ್ಲನ್ನು ಪನ್ಪೇರ್ತಲೆ ಅವು ಒಂಜಿ ವಿಷಯ ಒಂಜಿ ದೃಶ್ಯ ಎಲ್ಲ ತೋಜಾರು ನಮ್ಮ ತಂಡೋಗ್ಲಂಜಿ ಪುರುಲ್ದ ಅಭಿನಂದನೆ ಈ ಪೆಂಡಾಲ ನಿರ್ಮಾಣಕ್ಕೆ 2 ಉದ್ದೇಶ ಇತ್ತು. ಒಂದು ಬಿಸಿಲು
ಬಿಸಿಲಿನ ಜಳ ಇರಬಹುದು ಅಂತ ಒಂದು, ಮಳೆ ಬಂದರೂ ಬರಬಹುದು ಎಂಬ ಒಂದು ಆತಂಕ ಸಹ. ಇದು ಎರಡನ್ನು ಎದುರಿಸುವ ಸಲುವಾಗಿ, ಅಂದ್ರೆ ಆ ಪ್ರಾಕೃತಿಕ ವಿಕೋಪಗಳೇನಾದರೂ ಇದ್ರೆ ಜನತೆಗೆ ತೊಂದರೆ ಆಗಬಾರದು ಎಂಬ ನೆಲೆಯಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ತಾವು ಹೇಳಿದಂತೆ 2 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ಬೋದು. ನಮಗೆ ನಮ್ಮ ಕೇಂದ್ರ ಮೈದಾನ ಇದೆಯಲ್ಲ, ನೆಹರು ಮೈದಾನ, ಅಲ್ಲಿ ಲೆಕ್ಕ ಇದೆ. ಅಲ್ಲಿ ಲಕ್ಷಾಂತರ ಮಂದಿ, 10 ಲಕ್ಷ ಮಂದಿ ಎಲ್ಲ ಸೇರಿದಂತ ಹೇಳುವಾಗಿಲ್ಲ, ಅಲ್ಲಿ ಲೆಕ್ಕ ಉಂಟು. ಇಷ್ಟೇ ಜನ ಕೂತ್ಕೊಳ್ಬಹುದು ಅಲ್ಲಿ. ಯಾಕಂದ್ರೆ ಅದು ಲೆಕ್ಕ ಹೇಗೆ ಅಂದ್ರೆ, ಒಟ್ಟು ವಿಸ್ತೀರ್ಣ ಭಾಗಿಸು ಓರ್ವ ವ್ಯಕ್ತಿ ಕುಳಿತುಕೊಳ್ಳಬಹುದಾದಂತ ಪ್ರದೇಶ. ಆಗ ನಿಮಗೆ ಎಷ್ಟು ಮಂದಿ ಭಾಗವಹಿಸಿದ್ರು ಅಂತ ಗೊತ್ತಾಗ್ತದೆ. ಆಮೇಲೆ ಸುತ್ತ ನಿಲ್ತಾರೆ, ಅದು ಸಾಧಾರಣ 3ನೇ 1 ಭಾಗ ಆಗ್ತದೆ. ಹಾಗೆ ಅಷ್ಟು ಸೇರಿದ ಲೆಕ್ಕಾಚಾರ, ಅಧಿಕೃತ ಲೆಕ್ಕಾಚಾರ ಕೊಡ್ಬೋದು ನೀವು ಅಲ್ಲಿ. ಆದರೆ ಇಲ್ಲಿ ಹಾಗೆಲ್ಲ. ಇಲ್ಲಿ ಇವತ್ತು ನಿಮ್ಮ 35 ಎಕರೆ ಅಂದ್ರೆ 10-20 ಲಕ್ಷ ಜನ ಸೇರಿದ್ರು ಸುಧಾರಿಸಬಹುದು. ನಮ್ಮ 2 ಜಿಲ್ಲೆ ಬಂದು ಸೇರಿದ್ರು ಅಲ್ಲಿ ಸುಧಾರಿಸುವಷ್ಟು ವ್ಯಾಪ್ತಿ ಇದೆ. ಅದಕ್ಕೆ ಭದ್ರತಾ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅಷ್ಟು ಅವರು ಕೊಡ್ತಾ ಇಲ್ಲ. ಯಾಕಂದ್ರೆ ಭದ್ರತೆಯನ್ನು ಗಮನದಲ್ಲಿ ಇರಿಸಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಅಲ್ಲಿಯ ವ್ಯವಸ್ಥೆಯನ್ನು ರೂಪಣೆ ಮಾಡಿದ್ದಾರೆ. ಬೊಮ್ಮಾಯಿ ಅವರು ಮಂಗಳೂರಿನಲ್ಲಿ ಏನು ಹೇಳಿದ್ದಾರೆ ಅದರ ಬಗ್ಗೆ ಕೂಡ ದೃಶ್ಯಾವಳಿ ಬರ್ತಾ ಇದೆ, ನೋಡ್ಕೊ. ಬಹಳ ದಿನಗಳ ನಂತರ ಪ್ರಧಾನಿಯವರು ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಬರುವಾಗ ಹಲವಾರು ಯೋಜನೆಗಳನ್ನು ಈಗಾಗಲೇ ಮಂಜೂರಾತಿ, ಸುಮಾರು 3,800 ಕೋಟಿ ರೂಪಾಯಿಯ ಯೋಜನೆಗಳು, ಮಂಗಳೂರು ಪೋರ್ಟು, ಮಂಗಳೂರು ನ್ಯೂ ಪೋರ್ಟು, ಅಲ್ಲಿರುವ ಹ್ಯಾಂಡ್ಲಿಂಗ್ ಸಿಸ್ಟಮ್ಸ್ ಎಲ್ಲವೂ ಕೂಡ ಸೇರಿ 3,800 ಕೋಟಿ ರೂಪಾಯಿಯ ಕೆಲವು ಲೋಕಾರ್ಪಣೆ ಮತ್ತು ಕೆಲವೆಲ್ಲ ಶಿಲಾನ್ಯಾಸಕ್ಕೆ ಬರ್ತಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ತಂದಿದೆ. ಇಡೀ ಕರಾವಳಿಯ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಇವೆಲ್ಲ ಯೋಜನೆಗಳು ಆರ್ಥಿಕ ಚಟುವಟಿಕೆ ಮತ್ತು ನಮ್ಮ ಹಾರ್ಬರ್ ಕೆಪಾಸಿಟಿ ಹೆಚ್ಚಿಗೆ ಮಾಡುವಂಥದ್ದು, ವ್ಯವಹಾರ ಹೆಚ್ಚಿಗೆ ಮಾಡುವಂಥದ್ದು, ಈ ಭಾಗಕ್ಕೆ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡುವಂಥ ಎಲ್ಲ ಯೋಜನೆಗಳಿದೆ. ಇದರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ 100 ಡೀಪ್ ಸಿ ಫಿಶಿಂಗ್ ಬೋಟ್ ಅನ್ನು ಮಂಜೂರಾತಿಯನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಅವರು ಸುಲಭವಾಗಿ ಬ್ಯಾಂಕಿನ ಸೌಲಭ್ಯ ಸಿಗುವಂಥದ್ದು. ಅದಲ್ಲದೆ ರಾಜ್ಯ ಸರ್ಕಾರವು ಕೂಡ ಹಲವಾರು ಯೋಜನೆಗಳನ್ನು ಇಲ್ಲೆಲ್ಲ ಮಾಡಿದೆ. ಎಲ್ಲ ಯೋಜನೆಗಳಿಗೆ ಇವತ್ತು ಚಾಲನೆ ಸಿಗುವಂಥದ್ದಿದೆ. भारत माता की बोलो, भारत माता की, मोदी जी की, पवन पुत्र हनुमान की, बोलो भारत माता की. ಈ ಹಾಡಿಗೆ ನಿಮ್ಮೆಲ್ಲರ ಸಹಕಾರ ಬೇಕು. ನನಗೆ ಮೋದಿಜಿಯವರಿಗೆ ನಿಜವಾದ ಶಕ್ತಿಯನ್ನು ಕೊಟ್ಟಿದ್ದು ನಮ್ಮ ಪವನ ಪುತ್ರ ಹನುಮಾನನ ರೂಪವೇ ಮೋದಿಜಿಯವರು. ಈಗ ನೀವೆಲ್ಲರೂ ನಮ್ಮೊಂದಿಗೆ ಆ ಹಾಡಿಗೆ ಧ್ವನಿಯನ್ನು ಸೇರಿಸಬೇಕು ಅಂತ ಕೇಳ್ಕೊಳ್ತೇನೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. 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 ಪವನ ಪುತ್ರ ಹನುಮಾನ್ ಕಿ ಆಂಜನೇಯ ಭಕ್ತವರ ತುಲ್ಯ ಬಲರಾಮ ಹನುಮಂತ
ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆತ್ಮತತ್ವ ಹರಿಸ್ಮರಣೆ ಕರುಣಿಸೋ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿ ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಪಟುತ್ವ ಹರಿಸ್ಮರಣ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕೀ ಆಂಜನೇಯ ಬಲ ಭೀಮ ಭಕ್ತವರ ತುಲಿತ ಪರಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕೀ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ 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 ಜೈ ಜೈ ರಾಮ 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 ಸ್ಮರಣೆ ಕೊಡು ಜೈ ಜೈ ರಾಮ ಸೇವೆಯ ಕೊಡು ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸಕ್ಕೆ ತವರುತ್ತ ಮಾರುತಿ ಹನುಮಾನ್ ಗುಣವಂತ ಮಾರುತಿರಾಯ ಹನುಮಂತ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ಹನುಮಂತ ಗುಣವಂತ ದಾಸಕ್ಕೆ ತವರುತ್ತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ ದಾಸಾಗ್ರೇಸರ ಜೈ ಬಲ ಭೀಮ ದಾಸಾಗ್ರೇಸರ ಜೈ ಬಲ ಭೀಮ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕೀ ಆಂಜನೇಯ ಜೈ ಬಲ ಭೀಮ ಭಕ್ತವರ ತುಲಿತ ಪರಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕೀ ಶ್ರೀರಾಮಚಂದ್ರ ಭಗವಾನ್ ಕೀ सीता मैया की मोदी जी की बोलो भारत माता की बोलो भारत माता की बोलो भारत
ಮಾತಾ ಕಿ ಒಂದೇ 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 ಪ್ರಾಯ ಈ ಅಭಿಮಾನ ಅನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ಇಲ್ಲಿ ಜನ ಸೇರ್ತಾ ಇದ್ದಾರೆ ಅಂತ ನನಗನಿಸ್ತದೆ. ಕಳೆದ ಬಾರಿ ಅವರು ಕೇಂದ್ರ ಮೈದಾನಲ್ಲಿ ಚುನಾವಣಾ ಪ್ರಚಾರ ಭಾಷಣವನ್ನು ಮಾಡಿದ ಸಂದರ್ಭದಲ್ಲಿ ಕೂಡ ಜನ ಸಾಗರವೇ ಹರಿದಿತ್ತು. ಅದನ್ನೇ ಅವರು ಬಹಳ ತಮ್ಮ ಮಾತಲ್ಲಿ ಹೇಳಿದರು. ಇಂಥ ಒಂದು ಅಭಿಮಾನವನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಅಂತಲೇ ಅವರು ಆರಂಭ ಮಾಡಿದರು. ಸಾಮಾನ್ಯವಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಭಾಷಣವನ್ನು ಮಾಡುವ ಹಾಗೆ ಮಾಡಿದರೆ ಅದರ ವೆಚ್ಚ ಅಭ್ಯರ್ಥಿಗಳು ಮತ್ತು ಪಕ್ಷಕ್ಕೆ ಬೀಳ್ತದೆ. ಹಾಗಾಗಿ ಅನೇಕ ಬಾರಿ ಅವರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇದು ಚುನಾವಣಾ ನೀತಿ ಸಂಹಿತೆಗೆ ಅನುಗುಣವಾಗಿ ಅಂತ ಕಾರ್ಯಗಳು ಇರ್ತವೆ. ಆನಂತರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡುವಾಗ ಅದು ಚುನಾವಣಾ ಪ್ರಚಾರ ಭಾಷಣ ಆಗೋದಿಲ್ಲ. ಆ ರೀತಿಯ ಒಂದು ಹೊಂದಾಣಿಕೆಯನ್ನು ನಮ್ಮ ವ್ಯವಸ್ಥೆ ಈಗ ಮಾಡ್ಕೊಂಡು ಬಂದಿದೆ. ಅದು ಚುನಾವಣಾ ಆಯೋಗದ ಕ್ರಮಗಳಂತೆ. ಇದು ಈ ಬಾರಿ ನಡೆಯುವಂಥದ್ದು ಕೇಂದ್ರ ಸರ್ಕಾರದೇ ಕಾರ್ಯಕ್ರಮ. ಹಾಗಾಗಿ ಜನ ಇಲ್ಲಿ ಸೇರಿದ್ದು ಮಾತ್ರ ಒಂದು ಬಹಳ ಅದ್ಭುತವಾದ್ದು. ಆದ್ದರಿಂದ ಮೋದಿ ದಿನದಿಂದ ದಿನಕ್ಕೆ ಅವರು ಹೇಗೆ ಜನಪ್ರಿಯತೆಯನ್ನು ವೃದ್ಧಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೊಂದು ಸಂಕೇತ ಮಂಗಳೂರು ಅನ್ನೋದು ಪ್ರಾಯಶಃ ಇಲ್ಲಿ ಈಗ ದೃಢೀಕರಣ ಮತ್ತೊಮ್ಮೆಗೊಂಡಿತು ಅಂತ. ಮನೋಹರ್ ಪ್ರಸಾದ್ ಅವರೇ, ತಾವು ಹೇಳಿದಂಥದ್ದು ಕೂಡ ಅಕ್ಷರಶಃ ಸತ್ಯವಾದ ಮಾತು. ಯಾಕಂದ್ರೆ ಕಳೆದ ಬಾರಿ 2018ರಲ್ಲಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ್ದಾಗ ಅದು ಚುನಾವಣೆಯ ಸಂದರ್ಭ ಮಾಡಿರುವಂತಹ ರ್ಯಾಲಿ, 2 ಲಕ್ಷ ಜನರು ಸೇರಿದ್ರು. ಆ ಸಂದರ್ಭ ನರೇಂದ್ರ ಮೋದಿ ಅವರು ಯಾವ ರೀತಿ ಖುಷಿ ಪಟ್ಟಿದ್ರು ಅಂತ ಬಂದಾಗ ಕಾರಿನಿಂದ ಹೋಗುವಂತಹ ಸಂದರ್ಭ, ಅಂದ್ರೆ ಈ ಒಂದು ಸಮಾವೇಶ ಮುಗಿಸಿ ಹಿಂದಕ್ಕೆ ಹೋದಾಗ ಅಲ್ಲಿ ಕಾರಿನಿಂದ ಹೊರಗಡೆ ಎದ್ದು ಬಂದು ಕೈಯನ್ನ ಈ ರೀತಿ ಒಂದು ಕೈಯನ್ನ ಮಾಡಿ ಎಲ್ಲರನ್ನು ಕೂಡ ಒಂದು ಖುಷಿ ಪಡಿಸಿದ್ರು. ಅಂದ್ರೆ ಯಾಕೆ ಖುಷಿ ಪಡಿಸಿದ್ರು ಅಂತ ಬಂದಾಗ ದಾರಿಯುದ್ದಕ್ಕೂ ಕೂಡ ಜಯಘೋಷ, ಮೋದಿ ಅನ್ನುವಂಥ ಜಯಘೋಷ. ದಾರಿಯುದ್ದಕ್ಕೂ ಕೂಡ ಆ ನಮ್ಮ ನಾಗರಿಕರು ನರೇಂದ್ರ ಮೋದಿ ಅವರು ನೋಡ್ಬೇಕು ಅನ್ನುವಂತ ಆಸೆಯಿಂದ ನಿಂತಿದ್ದದ್ದು. ಇದನ್ನ ನೋಡಿ ಸ್ವತಃ ನರೇಂದ್ರ ಮೋದಿ ಅವರು ಖುಷಿಯಾಗಿದ್ರು. ಯಾಕಂದ್ರೆ ಭದ್ರತೆ, ಆ ಭದ್ರತೆಯನ್ನ ಕೂಡ ಅವರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಡಿಲು ಮಾಡಿ ಗಾಡಿಯಿಂದ ಅಂದ್ರೆ ಅವರ ಕಾರಿನಿಂದ ಸ್ವಲ್ಪ ಹೊರಕ್ಕೆ ಕೈಯನ್ನ ಒಂದು ಹಾರೈಕೆ ಮಾಡುವಂತಹ ರೀತಿಯಲ್ಲಿ ಕೈಯನ್ನ ಹಾರಿಸಿ ಎಲ್ಲರಿಗೂ ಕೂಡ ಒಂದು ಶುಭಾಶಯ ಸಂದೇಶವನ್ನ ಅವರು ಹೇಳಿದ್ರು. ಜೊತೆಗೆ ಅದನ್ನ ಒಂದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಒಂದು ಸಂದರ್ಶನದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಇದನ್ನೇ ಮನೋಹರ್ ಪ್ರಸಾದ್ ಸರ್ ಈಗ ಹೇಳಿರುವಂತದ್ದು. ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿದ್ರು, ಮಂಗಳೂರಿಗೆ ಹೋಗಿದ್ದೆ, ಆ ಸಂದರ್ಭ ಅಷ್ಟು ಮಂಗಳೂರಿನ ಜನತೆ ಪ್ರೀತಿಯನ್ನ ಅಭಿಮಾನವನ್ನ ತೋರಿದ್ದಾರೆ ಅನ್ನುವಂಥದ್ದು. ರಾಜಕೀಯ ರಹಿತವಾಗಿರುವಂತಹ ಕಾರ್ಯಕ್ರಮ, ಅಂದ್ರೆ ರಾಜಕೀಯ ಒಂದು ಪ್ರೊಪಗಾಂಡ ಇದರಲ್ಲಿ ಇರಲ್ಲ. ಇದು ನೇರವಾಗಿ ಅಧಿಕೃತ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ. ಯಾಕಂದ್ರೆ 47 ವರ್ಷಗಳ ಬಳಿಕ, ಅಂದ್ರೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ರು, ಆದ ಬಳಿಕ ಇದೀಗ ಒಬ್ಬ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಅಧಿಕೃತ ಸರ್ಕಾರಿ ಕಾರ್ಯಕ್ರಮವನ್ನ ಲೋಕಾರ್ಪಣೆಗೊಳಿಸಲು ಮಂಗಳೂರಿಗೆ ಆಗಮಿಸಿರುವಂತದ್ದು. ಹಾಗಾಗಿ ಒಟ್ನಲ್ಲಿ 3800 ಕೋಟಿ ರೂಪಾಯಿಗಳ ಯೋಜನೆ. ಈ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿರುವ ವಿವರಣೆಯನ್ನ ಎಸ್ ಸರ್. ಮೊದಲನೇದಾಗಿ ಇಲ್ಲಿ ಪ್ರಮುಖವಾಗಿ ಈ ಯೋಜನೆಗಳಲ್ಲಿ ನನಗೆ ಬಹಳ ಗಮನಕ್ಕೆ ಬಂದಿರುವಂತದ್ದು, ಜೊತೆಗೆ ಏನೋ ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸಮುದ್ರದ ಲವಣ ನೀರು ಶುದ್ಧೀಕರಣ ಘಟಕ. ಯಾಕಂದ್ರೆ ಈ ಒಂದು ಯೋಜನೆ ನಮ್ಮ ಕರಾವಳಿ ಭಾಗಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಯಾಕಂದ್ರೆ ಅನೇಕ ಸಮುದ್ರಗಳು, ಸಾಗರಗಳು ಇದೆ. ಆದ್ರೆ ಇದನ್ನ ಯಾವ ರೀತಿ ಶುದ್ಧೀಕರಣಗೊಳಿಸುವಂತದ್ದು ಇದು ಬಹು ಬೇಡಿಕೆಯ ಒಂದು ಯೋಜನೆ. ಎಷ್ಟು ಕೋಟಿ ಅದಕ್ಕೆ ಅವರು ಮೀಸಲಿಟ್ಟಿದ್ದಾರೆ ತಿಳಿದ್ರೆ? ಶುದ್ಧ ನೀರಿನ ಸಂರಕ್ಷಣೆ ಜೊತೆಗೆ ಯೋಜನೆಯ ವೆಚ್ಚ 677 ಕೋಟಿ. ನೋಡಿ, ಈಗ 3800 ಕೋಟಿಯಲ್ಲಿ 678 ಕೋಟಿ ಈ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ತಾವು ಹೇಳಿದಂತೆ ಅದಕ್ಕೆ ಡಿಸ್ಯಾಲಿನೈಸೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಈಗ ತಾವು ಉಲ್ಲೇಖ ಮಾಡಿದ ಯೋಜನೆ ಇದೆಲ್ಲ. ಡಿಸ್ಯಾಲಿನೈಸೇಷನ್ ಯೂನಿಟ್ ಅಂದ್ರೆ ಸಮುದ್ರದ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಬದಲಾಯಿಸುವಂಥದ್ದು. ಆ ಮೂಲಕ ಕುಡಿಯುವ ನೀರಿಗೆ ಅದು ಪೂರೈಕೆ ಆಗುವಂಥದ್ದು ಕೈಗಾರಿಕೆಗಳಿಗೆ. ಈಗ ಮಂಗಳೂರು ಕಡಲ ಅಂಚಿನಲ್ಲಿದ್ದರೂ ಕೂಡ ಮಂಗಳೂರಿನ ಯಾವುದೇ ಪ್ರಮುಖ ಕೈಗಾರಿಕೆಗಳಿಗೆ ಸಮುದ್ರದ ನೀರು ಬಳಸುವಾಗಿಲ್ಲ. ಇನ್ನೂ ಒಂದು ತಮ್ಮ ಗಮನಕ್ಕೆ ತರುವುದಿದ್ರೆ, ನಮ್ಮ ಗುರುಪುರ ಫಲ್ಗುಣಿ ನದಿ ಇದೆಯಲ್ಲ, ಅದರ ನೀರನ್ನು ಎಂಸೆಫ್ NMPT ಬಳಸುವಾಗಿಲ್ಲ. ಯಾಕಂದ್ರೆ ಅದರಲ್ಲಿ ಒಂದಷ್ಟು ಕಲ್ಮಶಗಳು, ರಾಸಾಯನಿಕಗಳು ಸೇರ್ಕೊಂಡು ಬಂದಿದ್ದಾವೆ. ಇಲ್ಲಿ ಬರುವಾಗ ನೇತ್ರಾವತಿ ನೀರೇ ಆಗಬೇಕು, ನೇತ್ರಾವತಿಯ ನೀರೇ ಅಲ್ಲಿ ಇರಬೇಕಾದ ಕಾರಣ ಈ ನೀರಿನ ಕೊರತೆಯನ್ನು ಕರಗಿಸುವಂಥದ್ದು ಬಹಳ ದೊಡ್ಡ ಯೋಜನೆ. ನಿಮ್ಗೆ ಗೊತ್ತಿರ್ಬೋದು, ನೀವು ಹೋಗಿದ್ದೀರಿ ಅಂತ, ಅರಬ್ ದೇಶಗಳಲ್ಲಿ, ಗಲ್ಫ್ ಕಂಟ್ರೀಸ್ ಅಲ್ಲಿ ಕುಡಿಯುವ ನೀರಿನ ಒಂದು ಹಂತಕ್ಕೆ ಸಮುದ್ರದ ನೀರನ್ನೇ ಅವರು ಅದನ್ನು ಶುದ್ಧೀಕರಣ ಮಾಡಿ ಅದನ್ನು ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸುವುದು, ಡಿಸ್ಯಾಲಿನೈಸೇಷನ್. ಇದು ಈ ಪ್ರದೇಶಕ್ಕೆ ಬಹಳ ದೊಡ್ಡ ಕೊಡುಗೆ. 600+ ಕೋಟಿ ರೂಪಾಯಿಗಳು, 677 ಕೋಟಿ.
ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಇಲ್ಲಿ ಅನೇಕ ಕೈಗಾರಿಕೆಗಳು ನಿರಾಳಾಗ್ತವೆ. ನಾವು ನೇತ್ರಾವತಿಯ ನೀರನ್ನೇ ನಮ್ಮ ಮಂಗಳೂರು ಮತ್ತು ಪರಿಸರಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗಬಹುದು ಅಂತ. ನಾಟ್ ಓನ್ಲಿ ಕೈಗಾರಿಕೆಗಳು ಅಂದ್ರೆ ನಮಗೂ ಕೂಡ ಅಂದ್ರೆ ಜನಸಾಮಾನ್ಯರು ಕೂಡ ಇದರಿಂದ ಉಪಯೋಗ ಇದೆ. ಯಾಕಂದ್ರೆ ಇಲ್ಲಿ ಬರುವಂತಹ ನೀರು ಪಾಲಿಕೆಯಿಂದ ಬೃಹತ್ ಕೈಗಾರಿಕೆಗಳಿಗೆ ಹೋಗ್ತಾ ಇರುವಂತದ್ದು, ಇದೀಗ ಸಮುದ್ರದಿಂದ ಶುದ್ಧೀಕರಣವಾಗಿರುವಂತಹ ನೀರು ಕೈಗಾರಿಕೆಗಳಿಗೆ ಹೋಗುತ್ತೆ. ಹಾಗಾಗಿ ಜನಸಾಮಾನ್ಯರಿಗೆ ನೀರಿನ ಒಂದು ಅಭಾವ ಬಹಳಷ್ಟು ಕಡಿಮೆ ಆಗುತ್ತೆ ಸರ್ ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ, ಅಲ್ವಾ ಸರ್? ಓಕೆ, ಇದು ಸಮುದ್ರದ ಲವಣ ನೀರು ಶುದ್ಧೀಕರಣ ಘಟಕದ ಒಂದು ಯೋಜನೆ. ಮತ್ತೊಂದು ನನ್ನ ಗಮನಕ್ಕೆ ಬಂದಿರುವಂತದ್ದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ನಮ್ಗಳಿಗೆ ಬೇಕಿರುವಂತದ್ದು ಕೂಡ ಹೌದು. NMPಯಲ್ಲಿ ಸಮಗ್ರ LPG ಹಾಗೂ ಬೃಹತ್ POL ಸೌಲಭ್ಯ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯ ವೆಚ್ಚ ರೂಪಾಯಿ 500 ಕೋಟಿ ರೂಪಾಯಿಗಳು, ಜೊತೆಗೆ ಸಾಮರ್ಥ್ಯ ಹೆಚ್ಚಳ 200 MTPA. ಯೋಜನೆಯ ವೆಚ್ಚ 500 ಕೋಟಿ ರೂಪಾಯಿ ಮೆಟ್ರಿಕ್ ಟನ್ ಪರ್ ಆನಮ್. ಎಸ್, ಹೌದು. ಇಲ್ಲಿ ನಾವು ಗಮನಿಸಬೇಕೇನು ಅಂತ ಹೇಳಿದರೆ, ಮಂಗಳೂರು ಈಗ ಇಡೀ ದೇಶದ ಪ್ರಮುಖ ಕೇಂದ್ರವಾಗಿ ರೂಪುಗೊಳ್ತಾ ಇರೋದ್ರಿಂದ ಇಲ್ಲಿ ಒಂದು ವಿಶೇಷವಾದ ಒಂದು ಜೆಟ್ಟಿ ಅಂತ ಹೇಳ್ತಾರೆ. ನಾವು ಮೀನುಗಾರಿಕೆಯ ಪರಿಭಾಷೆಯಲ್ಲಿ ಈ ನಮ್ಮ ಬಂದರಿನ ಒಳಗಡೆ ಬೇರೆ ಬೇರೆ ಜೆಟ್ಟಿಗಳು, ತೈಲ ಜೆಟ್ಟಿ ಇರ್ತದೆ, ಮೀನುಗಾರಿಕೆ ಜೆಟ್ಟಿ ಇರ್ತದೆ, ಅಥವಾ ಒಂದು ರಫ್ತು ಘಟಕದ ಜೆಟ್ಟಿಗಳು, ಅದು ಒಂದು ನಿಲ್ಲುವಂತಹ ಸ್ಥಳ. ಇಲ್ಲಿ ಈ ಮೂಲಕ LPG ನಿರ್ವಹಣೆ, LPG ಗ್ಯಾಸ್ ಇದೆಲ್ಲ, ಅದರ ನಿರ್ವಹಣೆಗಾಗಿ ಒಂದು ಪ್ರತ್ಯೇಕವಾದಂಥ ಒಂದು ಘಟಕ. ಯಾಕಂದರೆ ಈ ನಮ್ಮ ಅನಿಲ ಇತ್ಯಾದಿಗಳನ್ನೆಲ್ಲ MRPನಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಅದಕ್ಕೆ ನಮಗೆ ಸಂಗ್ರಹ ಮತ್ತು ವಿತರಣೆಗಾಗಿ ಒಂದು ಘಟಕ ಬೇಕಾಗ್ತದೆ. ಮತ್ತು ಬೇರೆ ಕಡೆಯಿಂದ ಆಮದುಗೊಂಡಂಥ ವಸ್ತುಗಳನ್ನು ಇರಲಿಕ್ಕೋಸ್ಕರ ಪ್ರತ್ಯೇಕವಾದ ಘಟಕ, ಅದು LPG ಆದದ್ರಿಂದ ಅಲ್ಲಿ ಸುರಕ್ಷತೆ ಇರಬೇಕಾಗ್ತದೆ. LPG ಗ್ಯಾಸ್, ಆನಂತರ POL ಪೆಟ್ರೋಲ್ ಆ್ಯಂಡ್ ಆಯಿಲ್ ಪ್ರಾಡಕ್ಟ್ಸ್, ಅದು ಪೆಟ್ರೋಲಿಯಂ ಮತ್ತು ತೈಲ ಉತ್ಪನ್ನಗಳಿದೆಯಲ್ಲ, ಅದರ ನಿರ್ವಹಣೆಗಾಗಿಯೇ ಒಂದು ಘಟಕ ಬೇಕಾಗ್ತದೆ. ಇದು ಬಹುಕಾಲದ ಬೇಡಿಕೆ. ಅದು ಕೂಡ ಈ ಬಾರಿ ಮೋದಿ ಸರ್ ಅವರ ನೇತೃತ್ವದಲ್ಲಿ ಅದು ಸಾಕಾರಗೊಳ್ತದೆ ಅಂತ ಅನಿಸ್ತದೆ. ಎಸ್ ಸರ್. ಜೊತೆಗೆ ಮತ್ತೊಂದು ಗಮನಕ್ಕೆ ಬಂದಿರುವಂತಹ ಒಂದು ಯೋಜನೆ, ಜೊತೆಗೆ ಇದು ಪ್ರಸಕ್ತ ಕಾಲಘಟ್ಟದ ಅಂದ್ರೆ ನಮ್ಮ ಕರಾವಳಿ ಭಾಗ, ತುಳುನಾಡು ಅಂತ ಬಂದಾಗ ನಮ್ಗಳಿಗೆ ಇದು ಬೇಕಿತ್ತು ಅನ್ನೋದು. ಯಾಕಂದ್ರೆ ಇಲ್ಲಿ ಕೃಷಿ ಪ್ರಮುಖವಾಗಿರುವಂತಹ ಪ್ರಧಾನವಾಗಿಲ್ಲದಿದ್ರು ಕೂಡ ಮೀನುಗಾರಿಕೆ ಅತಿ ಪ್ರಮುಖವಾಗಿ ಕರಾವಳಿ ಭಾಗ, ತುಳುನಾಡಿಲ್ಲ. ಹಾಗಾಗಿ ಮೀನುಗಾರರಿಗೆ ಏನ್ ಕೊಟ್ಟಿದ್ದಾರೆ ಪ್ರತಿ ಬಾರಿ ಕೇಳುವಂತಹ ಪ್ರಶ್ನೆ, ನಮ್ಮ ಕರಾವಳಿ ಭಾಗದಲ್ಲಿ ಮೀನುಗಾರರಿಗೆ ನಮ್ಮ ರಾಜಕಾರಣಿಗಳು ಏನ್ ಮಾಡಿದ್ದಾರೆ, ನಮ್ಮ ಆಡಳಿತ ಏನ್ ಮಾಡಿದೆ ಅನ್ನೋದು. ಹಾಗಾಗಿ ಈ ಬಾರಿ ಕುಳಾಯಿಯಲ್ಲಿ EPC ಮಾದರಿಯಲ್ಲಿ ಮೀನುಗಾರಿಕೆ ಬಂದರು ಅಭಿವೃದ್ಧಿಯನ್ನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಇವತ್ತು ಲೋಕಾರ್ಪಣೆಗೊಳಿಸಲಾಗಿದೆ. ಜೊತೆಗೆ ಇಲ್ಲಿ 8,500 ಜನರಿಗೆ ಉದ್ಯೋಗ. ಇಲ್ಲಿ ಏನ್ ಯೋಜನೆಗಳಿದೆ, ನಾಟ್ ಓನ್ಲಿ ಇದು ಯೋಜನೆಗಳಿಗೆ ಸೀಮಿತ ಆಗಿರಲ್ಲ ಸರ್, ಅಲ್ವಾ ಸರ್? ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಪ್ರತಿಯೊಬ್ರು ಕೂಡ ಕೇಳ್ತಾ ಇರುವಂತದ್ದು ಏನ್ ಮಾಡ್ತಾ ಇದ್ದಾರೆ, ಉದ್ಯೋಗ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ. ಈ ಎಲ್ಲಾ ಯೋಜನೆಗಳಿಗೆ ಏನಿದೆ ಇವತ್ತು ಶಿಲಾನ್ಯಾಸ ನೆರವೇರಿಸುವಂತಹ ಯೋಜನೆಗಳು, ಲೋಕಾರ್ಪಣೆಗೊಳಿಸುವಂತಹ ಯೋಜನೆಗಳು, ಇವೆಲ್ಲದಕ್ಕೂ ಕೂಡ ಕೇವಲ ಯೋಜನೆಗಳಾಗಿ ಉಳಿಯಲ್ಲ, ಇದರಲ್ಲಿ ಸಾವಿರಾರು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ. ಈ ಮೀನುಗಾರಿಕೆ ಬಂದರು ಅಭಿವೃದ್ಧಿಯಲ್ಲಿ 8,500 ಜನರಿಗೆ ಉದ್ಯೋಗ. ಏನ್ ಹೇಳ್ತೀರಾ ಸರ್ ಮೀನುಗಾರಿಕೆ ಬಂದರು ಅಭಿವೃದ್ಧಿ? ನಿತಿನ್, ಬಹಳ ಒಳ್ಳೆಯ ಅಂಶ ತಾವು ತಗೊಂಡಿದ್ದೀರಿ. ಇದು ಕರಾವಳಿಯ ಅನಾದಿ ಕಾಲದ ಬೇಡಿಕೆ. ಒಂದು ಮೀನುಗಾರಿಕೆಗೆ ಪ್ರತ್ಯೇಕವಾದಂಥ ಒಂದು, ಅದಕ್ಕೆ ಜೆಟ್ಟಿ ಅಂತ ಕರೀತಾರೆ, ಬರ್ತ್ ಅಂತ ಹೇಳ್ತಾರೆ. ಅದು ಈ ಹಿಂದೆ ಹಳೆ ಬಂದರಿನಲ್ಲಿ ನಡೀತಾ ಇತ್ತು. ಆ ನಂತರ ಅದು ಈಗಲೂ ಇದೆ ಅಲ್ಲಿ. ಆಮೇಲೆ ಹೊಸ ಬಂದರು ಬಂದಾಗ ಅಲ್ಲಿ ಪೂರ್ತಿ ಅಲ್ಲಿಗೆ ತಗೊಳ್ಬೇಕು ಅಂತೇಳಿ ಬೇರೆ ಬೇರೆ ಕಾರಣ ಕೊಟ್ಟರು, ಭದ್ರತೆ ಇತ್ಯಾದಿ ಕಾರಣಗಳನ್ನು ಕೊಟ್ಟರು. ಆದರೆ ಇದೀಗ ಅಲ್ಲೇ ಪಕ್ಕದಲ್ಲೇ ಇದು ನಿರ್ಮಾಣ ಆಗೋದ್ರಿಂದ ಬಹಳ ಸಂತೋಷಕರವಾದಂಥ ಸುದ್ದಿ ಇದು ಮೀನುಗಾರರ ಬಂಧುಗಳಿಗೆ. ಇಲ್ಲಿ ಉದ್ಯೋಗ ಅವಕಾಶ ಹೇಗೆ ಅಂದರೆ ನಿರ್ವಹಣೆ, ರಫ್ತು, ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಡೆಯಿಂದ ಬರುವಂಥ ಉತ್ಪನ್ನಗಳು, ಆಮೇಲೆ ಅದರ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ರಫ್ತು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತಾರೆ. ಈಗ ಒಂದು ಶ್ರಿಂಪ್ ಅದನ್ನು ರಫ್ತು ಮಾಡುವಾಗ ಅದಕ್ಕೆ ಬೇಕಾದಂಥ ವಿನ್ಯಾಸಗಳು, ಅದಕ್ಕೆ ಬೇಕಾದಂಥ ಅದನ್ನು ಡಬ್ಬಿಯನ್ನು ಮಾಡುವಂಥದ್ದು, ಮತ್ತು ಅದು ತಾವು ಹೇಳಿದಂತೆ PPP ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್. ಖಾಸಗಿಯವರು ಮತ್ತು ಸಾರ್ವಜನಿಕ ರಂಗದವರ ಅವರು ಸಮಾನವಾದಂಥ ಬಂಡವಾಳವನ್ನು ಹೂಡಿ ಆ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ತಾವು ಹೇಳಿದಂತೆ ಸುಮಾರು 8,500 ಅವರ ಲೆಕ್ಕಾಚಾರ, ಅವರಿಗೆ ಉದ್ಯೋಗ ಕೂಡ ದೊರೆಯಬಹುದು. ನಮಗೆ ಪ್ರಧಾನಿಯವರು ಅರ್ಪಿಸುವಂಥ ಬಹಳ ಪ್ರಮುಖ ಸುದೀರ್ಘ ಕಾಲದ ಬೇಡಿಕೆ ಒಂದು ಈಡೇರಿದಂಥ ಸಂದರ್ಭ ಕೂಡ ನಿಜ. ಮೀನುಗಾರಿಕಾ ಬಂದರು ನಿರ್ಮಾಣ ಆಗುತ್ತೆ ಅಂತ ಬಂದ ಬಹಳಷ್ಟು ಜನರಿಗೆ ಸಹಾಯ ಇದೆ. ಇದು ಬಹುಕಾಲದ ಬೇಡಿಕೆ. ಮನೋಹರ್ ಸರ್ ಸುದೀರ್ಘವಾಗಿ ನಿರಂತರವಾಗಿ ಪತ್ರಿಕೋದ್ಯಮದಲ್ಲಿ ಇದ್ದಾರೆ ಅಂತ ಬಂದಾಗ, ಪತ್ರಿಕಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಂದಾಗ, ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಬಂದಾಗ ಅವರಿಗೆ ಕೂಡ ಗೊತ್ತಿದೆ ಈ ಒಂದು ಕೂಗು ಯಾವಾಗದಿಂದ ಇದೆ ಅನ್ನುವಂಥದ್ದು, ಮೀನುಗಾರರ ಸಮಸ್ಯೆಗಳ ಬಗ್ಗೆ, ಮೀನುಗಾರರ ಬಂದರು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಸೊ ಅದು ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಆಗ್ತಾ ಇರುವಂಥದ್ದು ಖುಷಿಯ ವಿಚಾರ. ಹಾಗಾಗಿ ಈ ಘೋಷಣೆಗಳು, ಈ ಒಂದು ನಂಬಿಕೆ, ಈ ಒಂದು ಭರವಸೆ ಆ ಒಂದು ಜನನಾಯಕನಲ್ಲಿ. ಜೊತೆಗೆ ಮತ್ತೊಂದು ಯೋಜನೆಗಳಿಗೆ ಶಿಲಾನ್ಯಾಸವನ್ನ ಇವತ್ತು ಮಾಡಲಿರುವಂತದ್ದು NMPA ಯಲ್ಲಿ
ಶೇಖರಣಾ ಟ್ಯಾಂಕ್ಗಳು NMP ಅಂತ ಬಂದಾಗ ಬಹುಶಃ ನಮ್ಮ ತುಳುನಾಡಿನವರಿಗೆ NMPT ಅಂತ ಹೇಳಿ ಗೊತ್ತು. NMP ಅನ್ನುವಂಥದ್ದು ಬಹುಶಃ ಹೇಳಿದ್ರೆ ಅರ್ಥ ಆಗ್ಲಿಕ್ಕೆ ಇದು NMPA ಅನ್ನುವಂಥದ್ದು. ಅಂದ್ರೆ NMPTA ಈಗ NMPA ಆಗಿರುವಂತದ್ದು. ಇದರ ಬಗ್ಗೆ ಈಗಾಗಲೇ ಮನೋಹರ್ ಸರ್ ಹೇಳಿದ್ರು. ಜೊತೆಗೆ NMPA ಅಲ್ಲಿ ಶೇಖರಣಾ ಟ್ಯಾಂಕ್ಗಳು ಹಾಗೂ ಖಾದ್ಯ ತೈಲ ಸಂಸ್ಕರಣಾಗಾರ ನಿರ್ಮಾಣ ಯೋಜನೆಯ ವೆಚ್ಚ 100 ಕೋಟಿ ರೂಪಾಯಿಗಳು. ಏನ್ ಹೇಳ್ತಾರೆ ಸರ್? 700 ಜನರಿಗೆ ಉದ್ಯೋಗ ಅವಕಾಶ. 100 ಕೋಟಿ ಪುನಃ ಅಲ್ಲಿ ಅವರು ಅದನ್ನು ಕೊಟ್ಟರು. ಈ ಖಾದ್ಯ ಸಂಸ್ಕರಣೆ ಎಡಿಬಲ್ ಆಯಿಲ್ಸ್ ಅಂತ ಕರೀತಾರೆ. ಈ ಬೇರೆ ಬೇರೆ ರೀತಿಯ ತೈಲಗಳನ್ನು ಮಾಡ್ತಾರಲ್ಲ, ಅದು ನೆಲಗಡಲೆಯಿಂದ ಇರ್ಬೋದು ಅಥವಾ ತೆಂಗಿನಕಾಯಿನ ಇರ್ಬೋದು. ಈ ತೈಲಗಳ ನಿರ್ವಹಣೆಗಾಗಿ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆ ಬೇಕಾಗ್ತದೆ. ಅದು ಬಹಳ ಮಂದಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ. ಈಗ ನೀವು ಒಂದು ಗೇರು ಸಂಸ್ಕರಣಾ ಉದ್ಯಮ ಅಂದರೆ ಹಳ್ಳಿಯಲ್ಲಿ ಕೂಡ 300 ಮಂದಿಗೆ ಉದ್ಯೋಗ ನಿಂತಿದೆ. ಅದರಲ್ಲಿ ಒಂದು ಹಳ್ಳಿಯಲ್ಲಿ ಕೂಡ ಈಗ ನನ್ನ ಊರು, ನನ್ನದು ಕಾರ್ಕಳ ಕರವಾಲ್ ಅಂತ ನನ್ನ ಹುಟ್ಟೂರು. ಅಲ್ಲಿ ಇತ್ತೀಚೆಗೆ ಒಂದು ಗೇರು ಸಂಸ್ಕರಣಾ ಉದ್ಯಮ ಆರಂಭವಾಯಿತು. 222 ಮಂದಿಗೆ ಉದ್ಯೋಗ. ಅದರಲ್ಲಿ ವರ್ಷ ಪೂರ್ತಿ ಉದ್ಯೋಗ. ಅದೇನು ಮಾಡ್ತದೆ, ನಮ್ಮ ಈ ಗೋಡಂಬಿಯ ಕರ್ನೆಲ್ಸ್ ಅಂತ ಬರ್ತದೆ, ಕಚ್ಚಾ ಗೋಡಂಬಿ ಬರ್ತದೆ. ಅದನ್ನು ಅದರ ಸಿಪ್ಪೆ ಸಹಿತ ಬೇರ್ಪಡಿಸಿ ಗುಣಮಟ್ಟಕ್ಕೆ ಸರಿಯಾಗಿ ಮತ್ತು ಅದಕ್ಕೆ ಬೇರೆ ಬೇರೆ ಮಸಾಲೆ ಅಥವಾ ಉಪ್ಪು ಅಥವಾ ಸರಳ ಇದನ್ನೆಲ್ಲ ಮಾಡುವಂಥ ಒಂದು ಉದ್ಯಮ. ಪ್ರಾವಿಡೆಂಟ್ ಫಂಡ್ ಇದೆ, ESI, ಈ ರೀತಿಯ ಕೆಲಸಗಳು ಅಲ್ಲಿ ನಡೀತವೆ. ಇದನ್ನು ಈಗ ಇಲ್ಲಿ ಖಾದ್ಯ ತೈಲಗಳ ಎಡಿಬಲ್ ಆಯಿಲ್ಸ್ ಆ ಒಂದು ಘಟಕಕ್ಕೋಸ್ಕರ ಪ್ರತ್ಯೇಕವಾಗಿ ಮಾಡಬೇಕು ಅನ್ನೋ ಬೇಡಿಕೆ ಇತ್ತು. ಅದಕ್ಕೂ ಕೂಡ ಇವತ್ತು ಕಾಲ ಕೂಡಿ ಬಂತು. 100 ಕೋಟಿ ರೂಪಾಯಿಗಳನ್ನು ಅದರಲ್ಲಿ ಮೀಸಲಿರಿಸಲಾಗಿದೆ. ಇದು ಖಾದ್ಯ ತೈಲಗಳು NMPA ಅಲ್ಲಿ ಈ ಒಂದು ಯೋಜನೆಗೆ ಶಿಲಾನ್ಯಾಸ ಇವತ್ತು ನೆರವೇರಿಸಲಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. ಒಟ್ಟು 4 ಯೋಜನೆಗಳ ಬಗ್ಗೆ ನಾವು ಈಗ ಮಾತನಾಡಿದ್ವಿ. ಇನ್ನೂ 4 ಯೋಜನೆಗಳಿವೆ. ಈ ಎಲ್ಲಾ ಯೋಜನೆಗಳು ಏನಿದೆ, ಸಾವಿರಾರು ಕೋಟಿಗಳ ಹೂಡಿಕೆ ಬಂಡವಾಳ ಇದೆ. ಜೊತೆಗೆ ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿ ಕೂಡ ಆಗ್ತಾ ಇದೆ. ಒಂದು ನಿಮಿಷ ಕ್ಷಮಿಸಿ. ಇವತ್ತು ಕೆಲವು ಮೀನುಗಾರ ಫಲಾನುಭವಿಗಳಿಗೆ ಸಲಕರಣೆ ಸವಲತ್ತುಗಳನ್ನು ವಿತರಣೆ ಮಾಡ್ತಾರೆ. ಇವತ್ತು ಒಂದು 10 ಮಂದಿಯನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ 2 ಯೋಜನೆಗಳನ್ನು, ಒಂದು ಮೀನುಗಾರಿಕೆ ದೋಣಿ ಅಥವಾ ಮೀನುಗಾರಿಕಾ ದೋಣಿ ಖರೀದಿ ಮಾಡುವಂತ ಅವಕಾಶಕ್ಕೆ, ಮತ್ತೆ ಮನೆ ಕಟ್ಟಲು ಇತ್ಯಾದಿ ಸೌಲಭ್ಯಗಳಿಗೆ. ಹಾಗೆ 2 ರೀತಿಯಲ್ಲಿ ತಲಾ 10 ಮಂದಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ವಿತರಣೆ ಮಾಡ್ತಾರೆ ಇವತ್ತಿನ ಕಾರ್ಯಕ್ರಮಗಳಲ್ಲಿ. ಬಹುಶಃ 50,000 ಫಲಾನುಭವಿಗಳು ಇದ್ದಾರೆ ಬರ್ತಾರೆ ಅಂತ ಬಂದಾಗ ಆ ಫಲಾನುಭವಿಗಳು ಏನು, ಯಾವ ಆಧಾರದ ಮೇಲೆ, ಈಗಾಗಲೇ ಮೀನುಗಾರಿಕೆ ಸಂಬಂಧಪಟ್ಟಂತ ವಿಚಾರವನ್ನ ಹೇಳಿದ್ರು. ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡಬೇಕು. ವೇದಿಕೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ, ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿಜಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಅಭಿವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಬಂಧುಗಳೇ, ನಮಗಾಗಿ, ನಮ್ಮೆಲ್ಲರಿಗಾಗಿ, ಫಾರ್ ಆಲ್ ಆಫ್ ಅಸ್, ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿಜಿ. ನಮಸ್ಕಾರ. ವಂದೇ ಮಾತರಂ. भारत माता की। कर्नाटका के राज्यपाल श्रीमान थावरचंद जी गहलोत, मुख्यमंत्री श्री बसवराज बोम्मई जी, केंद्रीय मंत्रिमंडल में मेरे सहयोगीगण, कर्नाटका सरकार के मंत्रीगण, सांसद और विधायकगण और विशाल संख्या में पधारे हुए मेरे प्यारे भाइयों और बहनों, आज भारत की समुद्री ताकत के लिए बहुत बड़ा दिन है। राष्ट्र की सैन्य सुरक्षा हो या फिर राष्ट्र की आर्थिक सुरक्षा, भारत आज
बड़े अवसरों का साक्षी बन रहा है। अब से कुछ समय पहले कोची में भारत के पहले स्वदेशी एयरक्राफ्ट कैरियर के लोकार्पण ने हर भारतीय को गर्व से भर दिया है। और अब यहां बेंगलुरु में 3,700 करोड़ रुपए से अधिक के प्रोजेक्ट का लोकार्पण, शिलान्यास और भूमि पूजन हुआ है। ऐतिहासिक मैंगलोर पोर्ट की क्षमता के विस्तार के साथ साथ यहां रिफाइनरी और हमारे मछुआरे साथियों की आय बढ़ाने के लिए अनेक प्रोजेक्ट का लोकार्पण और शिलान्यास भी हुआ है। इन परियोजनाओं के लिए मैं कर्नाटका वासियों को, आप सबको बहुत बहुत बधाई देता हूं। इन प्रोजेक्ट से कर्नाटका में व्यापार, कारोबार को, उद्योग को और ताकत मिलेगी, ईज ऑफ डूइंग बिजनेस को बल मिलेगा। विशेष रूप से वन डिस्ट्रिक्ट वन प्रोडक्ट के तहत विकसित किए जा रहे कर्नाटका के किसानों और मछुआरों के उत्पादों को अंतर्राष्ट्रीय बाजारों तक पहुंचाना और आसान होगा। स्वतंत्रता दिवस पर लाल किले से जिन पंच प्राणों की बात मैंने की है, उनमें से सबसे पहला है विकसित भारत का निर्माण। विकसित भारत के निर्माण के लिए देश के मैन्युफैक्चरिंग सेक्टर का, मेक इन इंडिया का विस्तार करना बहुत जरूरी है। ಮಂಗಳೂರಿನಲ್ಲಿ ಜಗ ಮೆಚ್ಚಿದಂತಹ ನಾಯಕ, ತುಳುನಾಡಿನಲ್ಲಿ ಪರಶುರಾಮನ ನಾಡಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತುಗಳನ್ನಾಡಿದ್ದಾರೆ, ಭಾಷಣಗಳನ್ನಾಡಿದ್ದಾರೆ. ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಇವತ್ತು ಮಂಗಳೂರಿನ ಹೊರವಲಯದಲ್ಲಿರುವಂತಹ ಗೋಲ್ಡ್ ಫಿನ್ ಸಿಟಿಯಲ್ಲಿ ಸಮಾವೇಶದಲ್ಲಿ ಭಾಷಣಗಳನ್ನು ಆಡಿರುವಂಥದ್ದು. ಇವೆಲ್ಲದರ ಜೊತೆಗೆ ಈಗಾಗಲೇ ಪ್ರಧಾನಮಂತ್ರಿ ಅವರು ಅಲ್ಲಿಂದ ಹೊರಟಿದ್ದಾರೆ. ಜೊತೆಗೆ ಲಕ್ಷಾಂತರ ಜನಸಾಗರ ಏನು ಹರಿದು ಬಂದಿತ್ತು ಅವರುಗಳು ಕೂಡ ಹೋಗ್ತಾ ಇದ್ದಾರೆ. ಇವೆಲ್ಲದರ ಜೊತೆ ಪ್ರಧಾನಿ ನರೇಂದ್ರ ಮೋದಿಗಳು ನಮಗೆ ಬಿಟ್ಟು ಹೋಗಿರುವಂಥದ್ದು ಒಳ್ಳೆಯ ನೆನಪುಗಳು, ಒಳ್ಳೆಯ ಯೋಜನೆಗಳು, ಜೊತೆಗೆ ಭವಿಷ್ಯದಲ್ಲಿ ನಮ್ಮ ಕರಾವಳಿ ಭಾಗ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನುವಂತಹ ಒಂದು ಭರವಸೆ, ಒಂದು ವಿಶ್ವಾಸ, ಒಂದು ನಂಬಿಕೆ, ಒಂದು ಆಶ್ವಾಸನೆ. ಇವೆಲ್ಲದರ ಜೊತೆಗೆ ಕೆಲವರಲ್ಲಿ ಈ ಭಾಷಣಗಳನ್ನ, ಈ ಸಮಾವೇಶಗಳನ್ನ ವಿಶ್ಲೇಷಣೆ ಮಾಡಿದಾಗ, ಈಗಾಗಲೇ ವಿಶ್ಲೇಷಣೆ ನಡೀತಾ ಇದೆ, ಕಳೆದ ಬಾರಿಯಂತಹ ಒಂದು ಜೋಶ್ ನರೇಂದ್ರ ಮೋದಿಯವರ ಭಾಷಣದಲ್ಲಿ ಈ ಬಾರಿ ಇರಲಿಲ್ಲ ಅನ್ನುವಂಥದ್ದು. ಕಳೆದ ಬಾರಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಿದಾಗ ತುಳುವಿನಲ್ಲಿ ಅಥವಾ ಕನ್ನಡದಲ್ಲಿ ಪ್ರಾರಂಭ ಮಾಡ್ತಾ ಇದ್ರು ಭಾಷಣ. ಆದರೆ ಈ ಬಾರಿ ಯಾವುದೇ ರೀತಿಯಂತಹ ಬದಲಾವಣೆಗಳನ್ನು ಮಾಡಿಲ್ಲ. ಜೊತೆಗೆ ಯಾವುದೇ ರೀತಿಯ ರಾಜಕೀಯವಾಗಿರುವಂತಹ ಸಣ್ಣ ಹೇಳಿಕೆಗಳನ್ನು ಕೂಡ ನೀಡಲಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಪ್ಪೆಯಾಗಿತ್ತು ಅನ್ನುವಂಥದ್ದು ಕೆಲವರು ವಿಮರ್ಶಕರ ವಾದ ಈಗಾಗಲೇ ನಡೀತಾ ಇರುವಂತ ನಾನು ಹೇಳ್ತಾ ಇರೋದು. ಹಾಗಾಗಿ ನಮ್ಮ ಜೊತೆ ಇದನ್ನ ಸಂಕ್ಷಿಪ್ತವಾಗಿ ಆರೋಗ್ಯಕರವಾಗಿರುವಂತಹ ವಿಮರ್ಶೆಯನ್ನ ಮಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಶ್ರೀಯುತ ಮನೋಹರ್ ಪ್ರಸಾದ್ ಅವರಿದ್ದಾರೆ. ಒಂದ್ಸಗಿನ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಈಗ ನಾವು ನೋಡಿದ್ದೇವೆ, ಒಂದು ಬೃಹತ್ ಸಮಾವೇಶ ಆಯಿತು, 15 ನಿಮಿಷಗಳ ಕಾಲ ಬಹುಶಃ ಮಾತನಾಡಿದ್ರು ನರೇಂದ್ರ ಮೋದಿ ಅವರು. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಬಹುದಿತ್ತು ಅನ್ನುವಂಥ ಒಂದು ನಂಬಿಕೆಗಳು ಅಥವಾ ಒಂದು ಆಸೆ ಅಥವಾ ಏನೋ ಒಂದು ದೂರದೃಷ್ಟಿ ಇತ್ತು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ. ಆದರೆ ರಾಜಕೀಯವಾಗಿ ಯಾವುದೇ ಎಳ್ಳಷ್ಟು ಸುದ್ದಿಯೂ ಕೂಡ ಇಲ್ಲಿ ಬರಲಿಲ್ಲ. ಇವತ್ತಿನ ಭಾಷಣದಲ್ಲಿ, ಮೋದಿಯವರ ಭಾಷಣದಲ್ಲಿ ಬಂದಿರುವಂಥದ್ದು ನೇರವಾಗಿ ಪ್ಯೂರ್ಲಿ ಸರ್ಕಾರಿ ಕಾರ್ಯಕ್ರಮ, ಅಧಿಕೃತವಾಗಿ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ. ಹಾಗಾಗಿ ನಾವು ಈ ಹಿಂದೆ ಹೇಳಿದಾಗೆ ನರೇಂದ್ರ ಮೋದಿ ಅವರು ನೇರವಾಗಿ ಪ್ರಧಾನಿಯಾಗಿ, ಜನನಾಯಕನಾಗಿ ಅವರ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ಪ್ರೋಟೋಕಾಲ್ಗಳು ಏನಿದೆ, ಸರ್ಕಾರಿಯ ಅಧಿಕೃತ ಪ್ರಾಯೋಜಿತ ಕಾರ್ಯಕ್ರಮ ಅನ್ನುವಂಥದ್ದು ಏನಿದೆ, ಆ ಸಂದರ್ಭ ಸರ್ಕಾರದ ವಿಚಾರಗಳನ್ನ ಮಾತ್ರವೇ ಮಾತನಾಡಬೇಕು. ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅವರ ವೃತ್ತಿಯನ್ನ, ಅವರ ಜವಾಬ್ದಾರಿಯನ್ನ ಅತ್ಯಂತ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಇವೆಲ್ಲದರ ಜೊತೆಗೆ ಈ ಹೈಲೈಟ್ಸ್ ಗಳನ್ನ ನಾವು ಇನ್ನು ಮುಂದಕ್ಕೆ
ಮಾತನಾಡ್ತೀವಿ. ನಾನು ನೇರವಾಗಿ ನಿಮ್ಮಲ್ಲೇ ಕೇಳ್ತೀನಿ ಸರ್, ಈ ಹೈಲೈಟ್ಸ್ ಗಳನ್ನ ಸ್ವಲ್ಪ ಬದಿಗಿಟ್ಟು ಈ ಯೋಜನೆಗಳನ್ನ, ಶಿಲಾನ್ಯಾಸಗಳನ್ನ, ಇದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ಮಾತಾಡೋಣ. ಮನೋಹರ್ ಪ್ರಸಾದ್ ಅವರು ಸುದೀರ್ಘವಾಗಿ ಇಂತಹ ಅನೇಕ ಬೃಹತ್ ಸಮಾವೇಶಗಳನ್ನು ನೋಡಿದವರು, ವರದಿ ಮಾಡಿದವರು, ನಿರೂಪಣೆ ಮಾಡಿದವರು. ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ಬೃಹತ್ ಸಮಾವೇಶ ತಮ್ಗೆ, ಮನೋಹರ್ ಪ್ರಸಾದ್ ಅವರಿಗೆ ಏನ್ ಅನಿಸಿಕೆ ಏನು ಸರ್? ಮತ್ತೊಮ್ಮೆ ಧನ್ಯವಾದಗಳು ನಿತಿನ್. ನಾನು ಪ್ರಧಾನಿಯವರ ಒಟ್ಟು ಒಂದು ಸುಮಾರು 15ರಿಂದ 18 ನಿಮಿಷ ಸಂದೇಶದ ಒಂದು ಸಾರಾಂಶ ತಮ್ಮ ಮುಂದೆ ಇಡ್ತೇನೆ, ಆ ಬಳಿಕ ನಾವು ಮಾತನಾಡೋಣ. ಬಿಫೋರ್ ದಟ್ ತಮಗೆ ಈ ಒಂದು ಭಾಷಣವನ್ನು ನೋಡಿದಾಗ ತಮಗೆ ಏನ್ ಅನಿಸ್ತು ಅನ್ನುವಂಥದ್ದು? ಯಾಕಂದ್ರೆ ನಾನು ಹೇಳಿದ ಪ್ರಕಾರ ಅಥವಾ ಇತರರು ನಾನು ಹೇಳಿದಾಗ ಈ ಬಾರಿ ಕನ್ನಡ ಇರಲಿಲ್ಲ, ತುಳು ಇರಲಿಲ್ಲ ಅಂತ ಒಂದು ಪ್ರಧಾನಿ ಅವರು ಆ ರೀತಿಯ ಒಂದು ಜನರನ್ನ ಚೆಬ್ಬಿಸಿ ಕುಣಿಯುವಂತಹ ರೀತಿಯಲ್ಲಿ ಮಾಡಿರಲಿಲ್ಲ ಅನ್ನುವಂಥದ್ದು. ಬಹುಶಃ ಇದು ಮೂಲತಃ ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ. ಇಲ್ಲಿ ಯಾವುದೇ ತರದ ಈ ಜನರಂಜನೆಯ ವಿಚಾರಗಳನ್ನು ಜನನಾಯಕರು ಪ್ರಸ್ತುತಪಡಿಸುವುದಿಲ್ಲ. ನೇರವಾಗಿ ಅವರು ವಿಚಾರಕ್ಕೆ ಬರ್ತಾರೆ ಮತ್ತು ಸಂಪೂರ್ಣ ಅಭಿವೃದ್ಧಿ ಪರ ಕಾರ್ಯಕ್ರಮ ಇಲಾಖೆಗಳು ಇದಾಗಿರುವುದರಿಂದ ಅವರು ಅದಕ್ಕೆ ಸರಿಯಾಗಿ ನಡ್ಕೊಂಡಿದ್ದಾರೆ. ಕಳೆದ ಸಲ ಅದು ಚುನಾವಣಾ ಭಾಷಣ ಆಗಿದೆ. ಚುನಾವಣಾ ಭಾಷಣಕ್ಕೂ ಅಧಿಕೃತ ನಮ್ಮ ಪ್ರಧಾನಮಂತ್ರಿಗಳಾಗಿ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಅದನ್ನು ಸಂಪೂರ್ಣ ಅವರು ಇವತ್ತು ನಿಭಾಯಿಸಿದ್ದಾರೆ. ಅವರಿಂದ ಜನ ರಾಜಕೀಯ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ, ಆದರೆ ಮಾಡಿದ್ರೂ ಕೂಡ ಈ ತರದ ನೀತಿ ಸಂಹಿತೆ ಅವರ ಪಾಲಿಗೆ ಇಲ್ಲಿ ಇದೆ. ಇದು ಅಧಿಕೃತ ಕಾರ್ಯಕ್ರಮ ಆದ್ದರಿಂದ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಇದಾಗಿದ್ರೆ ಅವರು ರಾಜಕೀಯ ಮಾತಾಡ್ತಿದ್ರು ಅಥವಾ ಈಗಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಿದ್ರು, ಪಕ್ಷದ ನಿಲುವುಗಳ ಬಗ್ಗೆ ಮಾತಾಡ್ತಿದ್ರು. ಆದರೆ ಸಂಪೂರ್ಣವಾಗಿ ಅವರು ತಮ್ಮನ್ನು ಈ ಅಭಿವೃದ್ಧಿ ಕಾರ್ಯಕ್ಕೆ ಅವರು ತಾವು ಅದನ್ನು ಮೀಸಲಿಟ್ಕೊಂಡಿದ್ದಾರೆ. ಹಾಗೆ ಬೇಕಾದ್ರೆ ಕೆಲವು ಅಂಶಗಳು ಅವರು ಏನು ಹೇಳಿದ್ರು ಅಂತ ಇನ್ನೊಮ್ಮೆ ನಾನು ನಮ್ಮ ವೀಕ್ಷಕರಿಗೆ, ನಮ್ಮ ಕುಡ್ಲದ ಬಂಧುಗಳಿಗೆ ಪ್ರಸ್ತುತಪಡಿಸ್ತೇನೆ. ಅವರು ಬಿಫೋರ್ ದಟ್ ಸರ್, ಈ ಒಂದು ಭಾಷಣ ತಾವು ಈಗಾಗಲೇ ಹೇಳಿದೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ, ಹಾಗಾಗಿ ಈ ತರಹ ಭಾಷಣಗಳನ್ನ, ರಾಜಕೀಯ ಭಾಷಣ ನಾವು ನಿರೀಕ್ಷೆ ಮಾಡುವಂತಿಲ್ಲ. ಆದ್ರೆ ಮನೋಹರ್ ಪ್ರಸಾದ್ ಅವರಿಗೆ ಒಟ್ಟು ಇವತ್ತಿನ ಒಂದು ಬೃಹತ್ ಸಮಾವೇಶವನ್ನ ನೋಡಿದಾಗ ಒಂದು ವಾರ 2 ವಾರಗಳಿಂದ ಇದರ ಬೃಹತ್ ಸಮಾವೇಶದ ಒಂದು ತಯಾರಿಗಳು ನಡೀತಾ ಇತ್ತು. ಭರಪೂರವಾಗಿರುವಂತಹ ನಿರೀಕ್ಷೆ ಇತ್ತು, ಬಹು ನಿರೀಕ್ಷೆ ಹೊಂದಿದ್ರು ಕರಾವಳಿ ಭಾಗದ ಜನರು. ಆ ನಿಟ್ಟಿನಲ್ಲಿ ಮನೋಹರ್ ಪ್ರಸಾದ್ ಅವರು ಒಟ್ಟು ಚಿತ್ರಣವನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್ ಇವತ್ತಿನ ಸಮಾವೇಶ? ಇದು ನಿರೀಕ್ಷೆ ಮಾಡಿದ್ದೆ, ಯಾಕಂದ್ರೆ ಇಷ್ಟು ಜನ ಸೇರಿದ್ದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಂದು ಹಂತದಲ್ಲಿ. ಆದರೆ ಜನ ಬಂದ ರೀತಿ ನೋಡಿದರೆ ಇದೊಂದು ಅಭೂತಪೂರ್ವವಾದಂಥ ಸಭೆ. ಆದರೆ ಅಲ್ಲಿಯ ಅವರ ಕಟ್ಟುಪಾಡುಗಳು ಹಾಗೆಂತ ನಾವು ಕೆಲವು ಘೋಷಣೆಗಳ ನಿರೀಕ್ಷೆ ಮಾಡಬಹುದಾಗಿತ್ತು. ಆದರೆ ಅವರು ಸಂಪೂರ್ಣ ಕಳೆದ 8 ವರ್ಷಗಳಲ್ಲಿ ದೇಶದಲ್ಲಿ ಏನಾಯಿತು, ಕರ್ನಾಟಕದಲ್ಲಿ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾಯಿತು, ಕರಾವಳಿಯ ಜನತೆಗೆ ಅವರು ಏನನ್ನ ನಿರೀಕ್ಷೆ ಮಾಡಿದ್ರು, ಕರಾವಳಿ ಜನತೆ ಅವರು ಅಭಿನಂದಿಸಿದರು. ನಮ್ಮ ಇಡೀ ಮಂಗಳೂರು ಸಹಿತ ಈ ಭಾಗದ ಕರಾವಳಿ ಜನತೆಯನ್ನು ಅಭಿನಂದಿಸಿದರು. ಸೊ ಅದರ ಅಂಶವನ್ನು ಕೊಟ್ಟು ಆಮೇಲೆ ಹೌದು, ನಮ್ಮ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿಜಿ ಅವರು ಆರಂಭ ಮಾಡಿದ್ದು ನಮ್ಮ ರಾಜ್ಯಪಾಲರಾದ ಗೆಹ್ಲೋಟ್ ಅವರ ಹೆಸರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು, ಕರ್ನಾಟಕದ ಸಚಿವರು, ಸಂಸದರು, ಶಾಸಕರು ಮತ್ತು ಅವರ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಸೇರಿದ ಅಪಾರ ಜನಸ್ತೋಮವನ್ನು ಅವರು ಮೊದಲು ಉಲ್ಲೇಖಿಸಿದರು. ಆಮೇಲೆ ನೇರವಾಗಿ ಅವರು ವಿಷಯಕ್ಕೆ ಬಂದರು. ಇವತ್ತು ಕರ್ನಾಟಕದ ಅಂದರೆ ಭಾರತದ ಬಹು ಪ್ರತಿಷ್ಠಿತ ಕರ್ನಾಟಕದ ಅತಿದೊಡ್ಡ ಸಾಧನೆಯ ಮಂಗಳೂರಿನ ನವಮಂಗಳೂರು ಬಂದರಿನ ಮತ್ತು ಇಲ್ಲಿನ MRPLನ ಸುಮಾರು 3,800 ಕೋಟಿ ರೂಪಾಯಿಗಳ ಯೋಜನೆಗೆ ಮತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ, ಶಿಲಾನ್ಯಾಸವನ್ನು ಮಾಡಿದ್ದೇನೆ ಅಥವಾ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಇದು ನನ್ನ ಪಾಲಿಗೆ ಬಹಳ ಸಂತೋಷದ ಕ್ಷಣ. ಕೇವಲ ನನ್ನ ಪಾಲಿಗೆ ಮಾತ್ರವಲ್ಲ, ಇದು ಕರ್ನಾಟಕದ ಮತ್ತು ನಮ್ಮ ದೇಶದ ಪಾಲಿಗೆ ಕೂಡ ಬಹಳ ಅದ್ಭುತವಾದ ಕ್ಷಣವಾಗಿದೆ. ಅಭಿವೃದ್ಧಿಯ ಹಾದಿಯಲ್ಲಿ ಇದು ಒಂದು ಅದ್ಭುತವಾದ ಪಥ ಆಗಿದೆ. ಈಗ ತಾನೇ ಬೆಳಿಗ್ಗೆ ನೌಕಾನೆಲೆ, ಅದು ಕೊಚ್ಚಿನ್ನಲ್ಲಿ ನೌಕಾನೆಲೆಯಲ್ಲಿ ನಾನು ವಿಕ್ರಾಂತಿ ಎಂಬ ಯುದ್ಧ ಕ್ಷಿಪಣಿ ವಾಹಕ ನೌಕೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ್ದೇನೆ. ಇದು ಕೂಡ ನಮ್ಮ ದೇಶದ ಒಟ್ಟು ಶಕ್ತಿಯನ್ನು, ಸೇನೆಯ ಶಕ್ತಿಯನ್ನು ಬಲಪಡಿಸಿ ಸ್ವಾವಲಂಬಿ ಭಾರತದ ಕಡೆಗೆ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಆ ಬಗ್ಗೆ ಕೂಡ ನಾನಿವತ್ತು ತುಂಬ ಸಂತೋಷ ಹೊಂದಿದ್ದೇನೆ. ನಾನು ಈ ಬಾರಿ ನಮ್ಮ ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದಿಲ್ಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ನಡೆಸಿದ ಬಳಿಕ ನಾನೊಂದು ಮಾತನ್ನು ಹೇಳಿದೆ, ಸರ್ವರಿಗೂ ಗೌರವದ ಬಾಳು ನಮ್ಮ ದೇಶದಲ್ಲಿ ಸಿಗಬೇಕು, ಸರ್ವರಿಗೂ ಸಮಪಾಲು ಎಂಬ ರೀತಿಯಲ್ಲಿ ಅವರು ಮಾತಾಡಿದರು. ಆ ರೀತಿಯಲ್ಲೇ ನನ್ನ ಸರ್ಕಾರ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಅಭಿವೃದ್ಧಿಯ ಎಲ್ಲ ವಿವರಗಳು ಕೂಡ, ಅಭಿವೃದ್ಧಿಯ ಎಲ್ಲ ಅಂಶಗಳು ಕೂಡ ಜನಮಾನಸಕ್ಕೆ ತಲುಪಬೇಕು ಎನ್ನುವ ಮಾತನ್ನು ಪ್ರಧಾನಿ ಅವರು ಹೇಳಿದರು. ಆ ಬಳಿಕ ಅವ್ರದ್ದು ಮಾತನ್ನು ಹೇಳಿದರು, ಇಲ್ಲಿ ಈ ದಿನ ನಡೆದಂಥ ಅಥವಾ ನಡೆಯುವಂಥ ಎಲ್ಲ ಯೋಜನೆಗಳು ಕೂಡ ಅತ್ಯಂತ ಜನಪರ,
ಮತ್ತು ಅದು ವಿಶಿಷ್ಟವಾಗಿ ನಮ್ಮ ದೇಶ ಮತ್ತು ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ದಿನ ಆಗಿದೆ. ಅವರು ಹೇಳಿದರು, ತಾನು ಮೊದಲಾಗಿ ಇಲ್ಲಿನ LPG ಸ್ಥಾವರ ಮತ್ತು ಅದಕ್ಕೆ ಸಂಬಂಧಪಟ್ಟ ನಮ್ಮ ಯೋಜನೆಗಳನ್ನು, ಕಂಟೈನರ್ ಸೇವೆಗಳನ್ನು ಇವುಗಳನ್ನು ನಾನು ಎಲ್ಲ ಉದ್ಘಾಟನೆ ಮಾಡಿದ್ದೇನೆ. ಇದು ಮಂಗಳೂರು, ನವಮಂಗಳೂರು ಬಂದರು ಈಗ ಅಭಿವೃದ್ಧಿಯ ಪಥದಲ್ಲಿ ಅತ್ಯಂತ ಪ್ರಮುಖವಾದ ಕೇಂದ್ರವಾಗಿದೆ. ಅಲ್ಲಿ ಈಗ ನಡೆಸಿರುವಂತಹ ಯೋಜನೆಗಳು, ಆ ಯೋಜನೆಗಳನ್ನು ಅವರು ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾ ಹೋದರು. ಆ ಯೋಜನೆಗಳು ನಿಮಗೆ ಮತ್ತೆ ನೆನಪು ಮಾಡೋದಿದ್ರೆ, ಇಲ್ಲಿ ನಿರ್ಮಾಣ ಮಾಡುವಂತಹ ಉಪ್ಪು ನೀರು, ಸಮುದ್ರದ ಉಪ್ಪು ನೀರನ್ನು ಅದನ್ನು ಡಿಸ್ಯಾಲಿನೈಸೇಷನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಅದನ್ನು ಸಿಹಿ ನೀರಾಗಿ ಪರಿವರ್ತಿಸುವಂತ ಒಂದು ಮಹತ್ವದ ಯೋಜನೆ. ಆಮೇಲೆ ನವಮಂಗಳೂರು ಬಂದರಿನಲ್ಲಿ ವಿಶೇಷವಾದ ಮೀನುಗಾರಿಕಾ ಜೆಟ್ಟಿ ಪಕ್ಕದ ಕೊಳ, ಅದು ಅವ್ರು ಹೇಳಿದ್ರು ಏನಂತ ಗೊತ್ತಾ ನಿತಿನ್, ನೀವು ಅದನ್ನು ಗಮನಿಸಿದ್ರಿ, ಅತಿ ದೀರ್ಘ ಕಾಲದ ಈ ಪ್ರದೇಶದ ಬೇಡಿಕೆ ಇವತ್ತು ಈಡೇರಿದೆ. ನಾವಾಗ ಅದನ್ನೇ ಮಾತಾಡಿದ್ರು ಆ ಬಗ್ಗೆ, ಅದನ್ನೇ ಅವ್ರು ಹೇಳಿದ್ರು. ಆ ನಂತರ ಅವರದೊಂದು ಮಾತನ್ನು ಹೇಳಿದ್ರು, ಅಂದ್ರೆ ಒಟ್ಟು 3,800 ಕೋಟಿ ರೂಪಾಯಿ ಯೋಜನೆ ಇಲ್ಲಿ ಆಗಿರ್ಬೋದು, ಆದರೆ ಅದು ಇವತ್ತಿನ ಯೋಜನೆಗಳು. ಇದರಿಂದ ದೊರೆಯುವಂತ ಉದ್ಯೋಗ ಅವಕಾಶ ನಮ್ಮ ಸ್ವಾವಲಂಬಿ ಭಾರತ ಮತ್ತು ನಮ್ಮ ಅತ್ಯಂತ ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಪೂರಕ ಆಗಿದೆ. ಮತ್ತು ವಿಶೇಷ ಅಂದ್ರೆ ಈಗ ನವಮಂಗಳೂರು ಬಂದರಿನಲ್ಲಿ ಆ ಹೊಸ ಜೆಟ್ಟಿಗಳ ನಿರ್ಮಾಣದ ಮೂಲಕ ಇಲ್ಲಿನ ರಫ್ತುದಾರರಿಗೆ ಬಹಳ ದೊಡ್ಡ ಅನುಕೂಲ ದೊರೆಯುತ್ತೆ. ಈ ಕಂಟೈನರ್ ಸೇವೆ ಅಂತ ಅವರು ಉಲ್ಲೇಖ ಮಾಡಿದ್ರಲ್ಲ, ಇದರ ಮೂಲಕ ರಫ್ತುದಾರರಿಗೆ ಬಹಳ ದೊಡ್ಡ ಸೌಲಭ್ಯ ದೊರೆಯುತ್ತದೆ. ಮತ್ತು ನಮ್ಮ ಆಮದು ಪ್ರಮಾಣ ಈಗ ದೇಶದಲ್ಲಿ ಕಡಿಮೆಯಾಗಿ ರಫ್ತು ಪ್ರಮಾಣ ಜಾಸ್ತಿ ಆಗಿದೆ. ಕೊರೋನಾ ನಮ್ಮ ದೇಶವನ್ನು ಬಾಧಿಸಿತು. ಕೊರೋನಾ ಬಾಧೆಯಿಂದ ನಮ್ಮ ದೇಶವೇ ಹೋರಾಟವನ್ನು ನಡೆಸಿ ಅದನ್ನು ಜಯಿಸಿತು. ಆ ಸಂದರ್ಭದಲ್ಲಿ ಕೂಡ ಭಾರತದ ರಫ್ತಿನ ಪ್ರಮಾಣದಲ್ಲಿ ಇಳಿಮುಖ ಆಗಲಿಲ್ಲ. ರಫ್ತಿನ ಪ್ರಮಾಣ 2 ಪಟ್ಟು ಏರಿತು. ಒಂದು ಕಾಲಕ್ಕೆ ಆಟಿಕೆಗಳನ್ನು ಕೂಡ ಆಮದು ಮಾಡಿಕೊಳ್ಳಬೇಕಾದ ಭಾರತ ಈಗ ರಫ್ತು ಮಾಡ್ತಾ ಇದೆ. ಇಂಥ ಒಂದು ಅದ್ಭುತ ಸಾಧನೆ ಕಳೆದ 8 ವರ್ಷಗಳಲ್ಲಿ ನಡೆಯಿತು. ಆ ನಂತರ ಅವರು ಹೇಳಿದರು LPG ಮುಂತಾದಂತಹ ಸ್ಥಾವರಗಳು, ಆಮೇಲೆ ಬಿಟುಮಿನ್, ಇಲ್ಲಿಯ MRPLಗೆ ಸಂಬಂಧಪಟ್ಟಂತ ಯೋಜನೆಗಳು, ಆಮೇಲೆ ಹೊಸ ಯೋಜನೆಗಳಲ್ಲಿ ಇದು ಕನಿಷ್ಠ ಕೆಲವು ಕಡೆ 3,500 ತಾವಾಗ ವಿವರಣೆ ಕೊಟ್ಟರೆ, ಕೆಲವು ಕಡೆ 800, ಕೆಲವು ಕಡೆ 2,500, ಹೀಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ತಾ ಆರ್ಥಿಕವಾಗಿ ಸಶಕ್ತವಾದ ಭಾರತವನ್ನು ನಿರ್ಮಾಣ ಮಾಡುವ ಕಾರ್ಯ ಇವತ್ತು ನಡೆಯಿತು ಅಂತ ಹೇಳಿದರು. ನಮ್ಮ ದೇಶದ ವಿವಿಧ ಯೋಜನೆಗಳನ್ನು ಉಲ್ಲೇಖ ಮಾಡಿದರು. ಆ ವಿವಿಧ ಯೋಜನೆಗಳ ಮೂಲಕ ದೇಶದ ಜನತೆಗೆ ಅನುಕೂಲ ಆಗಿದೆ, ವಿಶೇಷವಾಗಿ ಬಡ ಜನತೆಗೆ ಅನುಕೂಲ ಆಗಿದೆ. ಆಯುಷ್ಮಾನ್ ಎಂಬ ಯೋಜನೆಯಲ್ಲಿ ಅವರು ಹೇಳಿದರು 32,000 ಕೋಟಿ ರೂಪಾಯಿಗಳಷ್ಟು 8 ವರ್ಷಗಳಲ್ಲಿ ಅದರ ಬಡ ಜನತೆಗೆ ಅದರಿಂದ ಅನುಕೂಲ ದೊರೆತಿದೆ. ಕರ್ನಾಟಕದ ಜನತೆಗೆ ಕೂಡ ಅದರಲ್ಲಿ ಕನಿಷ್ಠ 15% ಭಾಗ ಕರ್ನಾಟಕದ ಜನತೆಗೆ ಸಿಕ್ಕಿದೆ. ಆನಂತರ ಮುದ್ರಾ ಯೋಜನೆಯಲ್ಲಿ ನಮ್ಮ ಅನೇಕ ಮಂದಿ ಉದ್ಯಮಿಗಳಿಗೆ ಅದರಿಂದ ನೆರವಾಗಿದೆ. ಕರ್ನಾಟಕ ಕೂಡ ಈ ಯೋಜನೆಯಲ್ಲಿ ಜೊತೆಯಾಗಿದೆ ಅಂತ ಒಂದು ಕಡೆ ದೇಶದ ಪ್ರಗತಿ, ಮತ್ತೊಂದು ಕಡೆ ಕರ್ನಾಟಕದ ಪ್ರಗತಿಯನ್ನು ತುಲನೆ ಮಾಡ್ತಾ ಅವರು ಈ ಅಂಕಿಅಂಶಗಳನ್ನು ನೀಡಿದರು. ಇಷ್ಟು ಮಾತ್ರ ಅಲ್ಲ, ಸಾಗರಮಾಲಾ ಎಂಬ ನವಮಂಗಳೂರು ಬಂದರು ಕೇಂದ್ರೀಕೃತ ಯೋಜನೆಯು ಇದೊಂದು ಅದ್ಭುತವಾದಂಥ ಕನೆಕ್ಟಿವಿಟಿ, ನಮ್ಮ ದೇಶಗಳ ಎಲ್ಲ ಬಂದರುಗಳನ್ನು ಮತ್ತು ಮಹಾನಗರಗಳನ್ನು ಸಂಪರ್ಕ ಮಾಡಬೇಕಂತ ಒಂದು ಕನಸಿದೆ. ಈ ಸಾಗರಮಾಲಾ ಎಂಬ ಯೋಜನೆಯ ಮೂಲಕ ಇಲ್ಲಿ ಅನುಕೂಲ ಆಗ್ತದೆ. ಮತ್ತು ಈ ದಿನ ಮೀನುಗಾರರಿಗೆ ನಾನು 2 ಯೋಜನೆಗಳ ಮೂಲಕ ಅವರಿಗೆ ಹೊಸ ಕೊಡುಗೆಗಳು ನೀಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಆಳ ಸಮುದ್ರ ಮೀನುಗಾರಿಕೆಯ ದೋಣಿ ಖರೀದಿಗೆ ಮೊತ್ತ ಮತ್ತು ಸಬ್ಸಿಡಿ, ಈ ಮೂಲಕ ಮತ್ಸ್ಯ ಸಂಪತ್ತನ್ನು ಹೆಚ್ಚಿಸಲಾಗ್ತದೆ. ಮತ್ಸ್ಯ ಸಂಪತ್ತನ್ನು ಆಮದು ಕೂಡ ನಾವು ಮಾಡುವಂಥ ಪ್ರಮೇಯ ಇಲ್ಲ. ರಫ್ತು ಮಾಡಲು ಮತ್ತಷ್ಟು ಉತ್ತೇಜನ ದೊರೆತು ದೇಶ ಮತ್ಸ್ಯ ಸಂಪತ್ತಿನಿಂದಲೂ ಕೂಡ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಮೀನುಗಾರರ ಬದುಕು ಅದು ಅತ್ಯಂತ ಇನ್ನು ಮುಂದೆ ಬಹಳ ಸುಂದರವಾಗಿ ರೂಪುಗೊಳ್ಳಲಿಕ್ಕೆ ಇದು ಪ್ರೇರಕ ಆಗ್ತದೆ ಎಂಬ ಒಂದು ಮಾತನ್ನು ಹೇಳಿದರು. ದೇಶದಲ್ಲಿ ಮನೆಗಳನ್ನು ಕಟ್ಟುವಂಥ ಕೆಲಸ ಕಳೆದ 8 ವರ್ಷಗಳ ಅವಧಿಯಲ್ಲಿ ಸುಮಾರು 1 ಕೋಟಿ ಜನರಿಗೆ ಮನೆಗಳನ್ನು ಕಟ್ಟಿಕೊಡಲಾಗಿದೆ. ಸೊ ಅದು ಒಳ್ಳೆಯ ಮನೆಗಳು. ನಮ್ಮ ಸರ್ಕಾರದ ಆಶಯವೇ ಒಳ್ಳೆಯ ಮನೆ, ಅದು ವಿದ್ಯುತ್ ಶೌಚಾಲಯ ಮತ್ತು ಒಳ್ಳೆಯ ಕೊಠಡಿ ಇರುವಂಥ ಭೋಜನ ಕೊಠಡಿ, ಅಡುಗೆ ಕೋಣೆ ಇರುವಂಥ ಸೌಲಭ್ಯಗಳಿರುವಂಥ ಮನೆಗಳು, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಉದ್ಯೋಗ. ನಾವೀಗ ಉದ್ಯೋಗ ಅವಕಾಶಗಳ ವಿಸ್ತರಣೆಯಲ್ಲಿ ಕೂಡ ನಮ್ಮ ಸರ್ಕಾರ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆ ಅತ್ಯಂತ ಪ್ರಮುಖವಾದ ಪಾತ್ರಗಳನ್ನು ವಹಿಸ್ತಾ ಅಭಿವೃದ್ಧಿಯ ಸಾಧನೆಯನ್ನು ಬರೆದಿದೆ. ಹಾಗಾಗಿ ಅವರು ಹೇಳ್ತಾರೆ ಈ ಮಂಗಳೂರಿಗೆ ಬಹಳ ಪ್ರಮುಖವಾದಂಥ ಸ್ಥಾನ ಇದೆ. ನವಮಂಗಳೂರು ಬಂದರಿನ ವಿಸ್ತರಣೆ, MRPLನ ವಿಸ್ತರಣೆ, ಆಮೇಲೆ ಸಾಮರ್ಥ್ಯದ ಹೆಚ್ಚಳದಿಂದಾಗಿ ಇಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತದೆ ಮತ್ತು ದೇಶಕ್ಕೆ ಮಹತ್ವದ ವಿದೇಶಿ ವಿನಿಮಯಗಳ ಕೊಡುಗೆ ಕೂಡ ನಮಗೆ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಪ್ರಧಾನಿ
ನರೇಂದ್ರ ಮೋದಿ ಅವರು ವಿವರಣೆ ನೀಡಿದರು. ಆ ನಂತರ ಅವರು ಕೊನೆಯ ಭಾಗಕ್ಕೆ ಬರಲ್ಲ ನಾನು? ಎಸ್ ಸರ್. ಸಾಕಲ್ಲ? ಇಲ್ಲ ಸರ್, ನಾನು ಬರ್ತೇನೆ ಈ ಒಂದು ವಿಚಾರದ ಬಗ್ಗೆ. ಯಾಕಂದ್ರೆ ತಾವು ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 15 ನಿಮಿಷಗಳ ಅಂದ್ರೆ ಕಾಲು ಅದರಲ್ಲಿ ಒಂದು ಕೊನೆಯ ಭಾಗ ಬಾಕಿ. ಅವರು ಕೊನೆಯ ಭಾಗದಲ್ಲಿ ಏನು ಹೇಳಿದ್ರು ಅಂದ್ರೆ, ಇಲ್ಲಿಯ ಜನತೆ ದೇಶದ ಅಭಿವೃದ್ಧಿಗೆ ನೀಡುತ್ತಾ ಇರುವ ಕೊಡುಗೆಗೆ ನಾನು ಆಭಾರಿಯಾಗಿದ್ದೇನೆ, ನಿಮ್ಮನ್ನು ಅಭಿನಂದಿಸ್ತೇನೆ ಎಂಬ ಒಂದು ಮಾತನ್ನು ಹೇಳಿದರು. ಯಾಕಂದ್ರೆ ಪ್ರಮುಖ ಅಂದ್ರೆ ಈ ಕರ್ನಾಟಕ ಕರಾವಳಿ ಜನತೆ ಅವರು ಹೇಳಿದ್ರು, ದೇಶದಲ್ಲಿ ಸುಮಾರು 7,500 ಕಿಲೋಮೀಟರ್ ಸಾಗರ ಕಿನಾರೆ ಇದೆ. ಆದ್ದರಿಂದ ಅಲ್ಲಿಯ ಮೀನುಗಾರರ ಬದುಕನ್ನು ಬಹಳ ಹಸನುಗೊಳಿಸುವ ನಿಟ್ಟಿನಲ್ಲಿ ಈ ಸಾಗರ ಮಾಲಾದಂಥ ಯೋಜನೆಗಳು ನಿರ್ಣಾಯಕವಾಗಿದೆ. ಇಲ್ಲಿ ಪಶ್ಚಿಮ ಘಟ್ಟ ಇದೆ, ಆಮೇಲೆ ಇಲ್ಲಿ ಸಮುದ್ರ ಇದೆ. ಆದ್ದರಿಂದ ಇಲ್ಲಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಅವಕಾಶಗಳನ್ನು ಕೊಡಬೇಕಂತ ಅವರ ಮಾತಿನ ಕೊನೆಯಲ್ಲಿ ಅವರು ಹೇಳಿದರು. ಯಾಕಂದರೆ ಪ್ರವಾಸೋದ್ಯಮದ ಮೂಲಕ ಅವರು ಹೇಳ್ತಾರೆ ನೋಡಿ, ಎಷ್ಟು ಸೂಕ್ಷ್ಮವಾಗಿ ಅವರು ಹೇಳ್ತಾರೆ ಅಂದರೆ, ಆಟೋ ರಿಕ್ಷಾದವರಿಗೆ, ಟ್ಯಾಕ್ಸಿಯವರಿಗೆ ಕೂಡ ಇದರಿಂದ ಲಾಭ ಆಗ್ತದೆ. ಹೇಗೆ ಒಂದು ರೀತಿಯಲ್ಲಿ ಪ್ರವಾಸೋದ್ಯಮ ಹೆಚ್ಚಳ ಆಗಲಿ, ನಿಮ್ಮ ಹತ್ರ ಪಶ್ಚಿಮ ಘಟ್ಟ ಇದೆ, ನಿಮ್ಮ ಹತ್ರ ಕಡಲಿದೆ, ಆದ್ದರಿಂದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಆದ್ಯತೆ ಕೊಡಿ. ಆಗ ಸಹಜವಾಗಿಯೇ ಆಟೋ ರಿಕ್ಷಾ ಚಾಲಕರು ಆಮೇಲೆ ಟ್ಯಾಕ್ಸಿ ವಾಲರು ಅವರಿಗೆ ಈ ಅಭಿವೃದ್ಧಿಯ ಫಲ ದೊರೆಯುತ್ತದೆ, ಆ ಕುಟುಂಬಗಳು ಸಮರ್ಥ ಆಗ್ತವೆ, ಒಟ್ಟು ದೇಶ ಇದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅವರು ಕರ್ನಾಟಕದ ಜನತೆಗೆ, ವಿಶೇಷವಾಗಿ ನಮ್ಮ ಕರಾವಳಿಯ ಅಂದರೆ ಅದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಸೇರಿತು, ಈ ಜನತೆಗೆ ಕೂಡ ತಾನು ಆಭಾರಿಯಾಗಿದ್ದೇನೆ, ನಿಮ್ಮೆಲ್ಲರ ಬದುಕು ಹಸನಾಗಲಿ ಅಂತ ಅವರು ಹೇಳಿದರು. ಎಸ್, ಇದು ನರೇಂದ್ರ ಮೋದಿ ಅವರು 15 ನಿಮಿಷಗಳ ಕಾಲ ಅಂದ್ರೆ ಕಾಲು ಗಂಟೆ, ನಮ್ಮ ಆಡು ಭಾಷೆಯಲ್ಲಿ ಹೇಳುವಂಥದ್ದು ಕಾಲು ಗಂಟೆಯ ಕಾಲ ವೇದಿಕೆಯಲ್ಲಿ ನಿಂತು ಭಾಷಣವನ್ನ ಮಾಡಿರುವಂಥದ್ದು. ನಾನು 2 ಕೈಗಳನ್ನ ಜೋಡಿಸಿ ಶ್ರೀಯುತ ಮನೋಹರ್ ಪ್ರಸಾದ್ ಅವರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಸರ್, ಬಹುಶಃ ಕಾರ್ಯಕ್ರಮವನ್ನು ಅನೇಕ ಜನರು ಈಗಲೂ ಕೂಡ ನೋಡ್ತಾ ಇದ್ದೀರಾ, ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ನಾನು ಒಂದು ಮಾತನ್ನ ಹೇಳಬೇಕು, ನಮ್ಮ ಜಿಲ್ಲೆ, ನಮ್ಮ ನಾಡು, ನಮ್ಮ ಕರಾವಳಿ ಭಾಗ ಕಂಡಂತಹ ಹೆಮ್ಮೆಯ ಪತ್ರಕರ್ತರು ಮೋದಿ ಅವರು ಇವತ್ತು ಏನು ವೇದಿಕೆಯಲ್ಲಿ ಬಂದು 15 ನಿಮಿಷಗಳ ಕಾಲ ಮಾತುಗಳನ್ನು ಆಡಿದ್ದಾರೆ, ಹಿಂದಿಯಲ್ಲಿ ಹೇಳಿದಂತಹ ಭಾಷಣ ಏನಿದೆ, ಮಾತೇನಿದೆ, ಆ ಭಾಷಣವನ್ನ ಯಥಾವತ್ತಾಗಿ ತರ್ಜುಮೆಯನ್ನ ಮಾಡಿದ್ದಾರೆ, ಅಂದ್ರೆ ಟ್ರಾನ್ಸ್ಲೇಟ್ ಅನ್ನ ಮಾಡಿದ್ದಾರೆ ಮನೋಹರ್ ಪ್ರಸಾದ್ ಅವರು. ಯಾವುದೇ ರೀತಿಯಲ್ಲಿ ಟೆಲಿಪ್ರಾಂಪ್ಟರ್ ಇಲ್ಲ, ಯಾವುದೇ ರೀತಿಯ ಇಲ್ಲಿ ಬರೆದಿರುವಂತಹ ವಿಚಾರಗಳಿಲ್ಲ, ಬದಲಾಗಿ ನರೇಂದ್ರ ಮೋದಿ ಅವರು 15 ನಿಮಿಷಗಳ ಕಾಲ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಕುಳಿತಲ್ಲಿಂದ ಇನ್ನೂ ಕೂಡ ಸ್ಟುಡಿಯೋದಲ್ಲಿ ಹೊದ್ದು ಇಲ್ಲಿಂದ ಎದ್ದು ಹೊರಗೆ ಹೋಗದಂತಹ ವ್ಯಕ್ತಿ, ಹಿರಿಯ ಪತ್ರಕರ್ತರು ನಮ್ಮ ಮನೋಹರ್ ಪ್ರಸಾದ್ ಅವರು. ಇದು ಒಂದು ಪತ್ರಿಕೋದ್ಯಮ ಅಂತ ಬಂದಾಗ, ಪತ್ರಕರ್ತರು ಅಂತ ಬಂದಾಗ ಇದು ಬದ್ಧತೆ, ಇದು ಅವರ ಕೆಲಸಕ್ಕೆ ಅವರು ಕೊಡುವಂತಹ ಒಂದು 100% ಅನ್ನುವಂಥ ನ್ಯಾಯ. ಸೊ ಹಾಗಾಗಿ ಮನೋಹರ್ ಪ್ರಸಾದ್ ಅವರನ್ನ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಪತ್ರಿಕೋದ್ಯಮದಲ್ಲಿ ಗುರುಗಳು ಅಂತ ನಾವು ಕರಿತೇವೆ. ಹೆಮ್ಮೆ ಆಯ್ತು ಸರ್, ಬಹಳಷ್ಟು ಹೆಮ್ಮೆ ಆಯ್ತು. ಯಾಕಂದ್ರೆ ನಾನು ಅನೇಕ ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡೋರು ಅನೇಕ ಜನರು ಸಿಗ್ತಾರೆ, ಮಾಡ್ತಾರೆ ಕೀಗಳಲ್ಲಿ. ಆದ್ರೆ ಕುಳಿತಲ್ಲಿಂದ ಆಗದಿಂದ ಈ ಒಂದು ಸಮಾವೇಶವನ್ನು ಸಂಪೂರ್ಣವಾಗಿ ನೋಡಿದ್ದಾರೆ ಮನೋಹರ್ ಪ್ರಸಾದ್ ಅವರು. ಜೊತೆಗೆ ನರೇಂದ್ರ ಮೋದಿ ಅವರ ಈ ಭಾಷಣ ಏನಿದೆ ಕಂಪ್ಲೀಟ್ ಆಗಿ ಈಗ ಅವರ ತಲೆಯಲ್ಲಿ ಸ್ಟೋರ್ ಆಗಿದೆ. ಸೊ ಎಲ್ಲ ಯೋಜನೆಗಳ ಬಗ್ಗೆ ನೋ ಚಾನ್ಸ್, ಎಲ್ಲ ಯೋಜನೆಗಳ ಬಗ್ಗೆ ಅಷ್ಟು ಯಥಾವತ್ತಾಗಿ ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರವಲ್ಲ. ನಮ್ಗಳಿಗೆ ಗೊತ್ತಿದೆ, ತಮ್ಗಳಿಗೆ ಗೊತ್ತಿದೆ. ನರೇಂದ್ರ ಮೋದಿ ಅವರ ಭಾಷಣಗಳು ಈಗ ಅಲ್ಲಿ ಸೇರಿರುವಂತಹ ಸಭಿಕರಿಗೆ ಎಷ್ಟು ಜನರಿಗೆ ಅರ್ಥ ಆಗಿದೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಆಡು ಭಾಷೆ ಕರಾವಳಿ ಭಾಗದಲ್ಲಿ ಕನ್ನಡ ಅಥವಾ ತುಳುವಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋದು. ಆದರೆ ಮನೋಹರ್ ಪ್ರಸಾದ್ ಅವರು ನಮ್ಮ ಕುಡ್ಲವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಸ್ಪಷ್ಟವಾಗಿ ಕನ್ನಡ ಭಾಷೆಗಳಲ್ಲಿ ಸ್ಪಷ್ಟವಾಗಿರುವಂಥ ತರ್ಜುಮೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ನಮ್ಮ ವೀಕ್ಷಕರಿಗೆ ತಲುಪಿಸಿದ್ದಾರೆ ಸರ್. ಮತ್ತೊಮ್ಮೆ ಅನಂತ ಧನ್ಯವಾದಗಳು ತಮಗೆ. ಬಿಫೋರ್ ದ್ಯಾಟ್ ಸರ್, ಮನೋಹರ್ ಪ್ರಸಾದ್ ಅವರು, ನಾನು ಮಾತನಾಡ್ತೇನೆ, ಮತ್ತಷ್ಟು ವಿಚಾರಗಳನ್ನ ಅವ್ರ ಜೊತೆ ಮಾತನಾಡ್ಲಿಕ್ಕೆ. 2 ವಿಚಾರಗಳು ನಿಮಗೆ ನೆನಪು, ನಾನು ಮತ್ತೆ ನೀವು ಮಾತಾಡ್ತಾ ಇರುವಾಗ ಅವರು ಅಲ್ಲಿಯೇ ಆ ಯೋಜನೆಗಳನ್ನು ಉದ್ಘಾಟನೆ ಮಾಡ್ತಾರೆ ಅಂತ ತಮ್ಮ ಹತ್ರ ಅಲ್ಲೇ ಮಾಡ್ತಾರೆ. ಆಮೇಲೆ ವಿಡಿಯೋ ಪ್ರೆಸೆಂಟೇಷನ್ ಅವರು ಅಲ್ಲಿ ತಗೊಳ್ತಾರೆ, ಎಲ್ಲವನ್ನ ಅಲ್ಲೇ ಮಾಡ್ತಾರೆ ಅಂತ ನಿಮ್ಮಲ್ಲಿ ಒಂದು ಮಾತು ಹೇಳಿ. ಮತ್ತೆ 3 ಜೈ ಹಿಂದ್ ಹೇಳ್ತಾರೆ. ಹಾಗೆ ಅದೆರಡು ತುಂಬಾ ನನಗೆ ಖುಷಿ ಕೊಟ್ಟಂತ ವಿಚಾರ. ನಿಜ ಸರ್, ಇಲ್ಲ ನಮ್ಗಳಿಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಯಾಕಂದ್ರೆ ಅದೇ ಹೇಳುವಂಥದ್ದು, ಪತ್ರಿಕೋದ್ಯಮ ದೀರ್ಘವಾಗಿರುವಂತಹ ಒಂದು ಅನುಭವ. ಮನೋಹರ್ ಪ್ರಸಾದ್ ಅವರು ಈ ರೀತಿ ವಸ್ತುನಿಷ್ಠವಾಗಿರುವಂತಹ ವರದಿ ಜೊತೆಗೆ ಅಲ್ಲಿ ನಡೆಯುವಂತಹ ಒಂದು ವಿಚಾರಗಳನ್ನು ಕೂಡ ಮೊದಲೇ ಹೇಳಿರ್ತಾರೆ. ಗವರ್ಮೆಂಟ್ ಪ್ರೋಟೋಕಾಲ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಈ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದು. ನಮ್ಗಳಿಗೆ ಏನೋ ಒಂದ್ ಕಡೆ ಈ ಒಂದು ಭಾಷಣ ಆ ರೀತಿ ಇರಬೇಕಾಗಿತ್ತು, ಈ ರೀತಿ ಇರಬೇಕಾಗಿತ್ತು, ಇದೆಲ್ಲ ಹೊರತಾಗಿ ಈ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರುವಂತದ್ದು ಅದೇ ರೀತಿ. ಜೊತೆಗೆ ಮನೋಹರ್ ಪ್ರಸಾದ್ ಅವರು ಈಗಾಗಲೇ ಸಂಕ್ಷಿಪ್ತವಾಗಿರುವ ಸಮಗ್ರವಾಗಿರುವಂತಹ ಚಿತ್ರಣವನ್ನ ಕೊಟ್ಟಿದ್ದಾರೆ. ಈ ಇವತ್ತಿನ ಒಂದು ನರೇಂದ್ರ ಮೋದಿ ಅವರ ಭಾಷಣಗಳಲ್ಲಿ ಈ ಸಮಾವೇಶದಲ್ಲಿ ತಮಗೆ ಪ್ರಮುಖವಾಗಿರುವಂತಹ ಅಂಶ, ನಮ್ಮ ಕರಾವಳಿ ಭಾಗಕ್ಕೆ ಇದು ಬೇಕಿತ್ತು, ಅದನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ಕೊಂಡಿದ್ರೆ ಯಾವ್ದಾದ್ರು ಪಾಯಿಂಟ್ಸ್ಗಳು ಸರ್, ಏನ್ ಹೇಳ್ತಾರೆ? ಮೊದಲಾಗಿ ತಾವು ಹೈಲೈಟ್ಸ್ ನಮ್ಮ
ನೋಡುಗರಿಗೆ ಕೊಟ್ಟಿರುವಂತಹ ವಿಧಾನಕ್ಕೆ ನಿಮಗೆ ನಾನು ಅಭಿನಂದನೆ ಕೊಡಬೇಕು ನಿತಿನ್. ಇಟ್ಸ್ ವೆರಿ ಪ್ರೊಫೆಷನಲ್. ಮತ್ತು ವಿಶೇಷವಾಗಿ ನಮ್ಮ ಕುಡ್ಲ ಬಳಗಕ್ಕೆ, ನಮ್ಮ ಕುಡ್ಲದ ಅಧ್ಯಕ್ಷರಾಗಿರುವಂಥ ಹರೀಶ್ ಕರ್ಕೆರ, ಮ್ಯಾನೇಜಿಂಗ್ ಡೈರೆಕ್ಟರ್ ಲೀಲಾಕ್ಷ ಕರ್ಕೆರ ಮತ್ತು ಕರ್ಕೆರ ಸಹೋದರ ಸಮಗ್ರ ನಮ್ಮ ತಂಡಕ್ಕೆ ಅಲ್ಲಿ ಕೆಲಸ ಮಾಡಿದರು, ಇಲ್ಲಿ ಕೆಲಸ ಮಾಡಿದರು, ಆನ್ ದಿ ಸ್ಪಾಟ್, ಆನ್ ದಿ ಸ್ಟುಡಿಯೋ, ಎಲ್ಲರಿಗೂ ಕೂಡ ನಾನು ನಮ್ಮ ವೀಕ್ಷಕರ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ನಾನು ಒಂದು ಅಂಶ ಅಲ್ಲಿ ಇಂಟ್ರೆಸ್ಟಿಂಗ್ ಅಂಶ ಒಂದು ಬಿಟ್ಟೋಯ್ತು ನನ್ನ ಹತ್ರ. ಅವರು ಮೂಲ ಸೌಕರ್ಯಕ್ಕೆ ನಾವು ವಿಶೇಷ ಆದ್ಯತೆ ಕೊಡ್ತೇವೆ. ಮೂಲ ಸೌಕರ್ಯ ಒದಗಣೆಗಾಗಿಯೇ ಈಗ 26,000 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಸಂಬಂಧಪಟ್ಟ ಒಂದು ಬ್ಯಾಂಕಿಗೆ ನೀಡಿದ್ದೇವೆ ಎಂಬ ಒಂದು ಮಾತನ್ನು ಹೇಳಿದರು ಅವರು. ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ತುರ್ತು ಸಹಕಾರವನ್ನು ಕೊಡಲಿಕ್ಕೆ 26,000 crores, 26,000 ಅಂತ ಅವರು 26,000 crores ಅಂತ ಹೇಳಿದರು. ಅದು ಸಂಸ್ಥೆ ಯಾವುದು ಗೊತ್ತಾ? ಅದು ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ವಿತ್ತೀಯ ಮೂಲಸೌಕರ್ಯ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್. ವಿಶೇಷ ಅಂದರೆ ಅದರ ವ್ಯವಸ್ಥಾಪಕ ನಿರ್ದೇಶಕರು ನಿನ್ನೆ ಮಂಗಳೂರಲ್ಲಿದ್ದರು, ಒಂದು ಖಾಸಗಿ ಸಮಾರಂಭಕ್ಕೆ ಬಂದಿದ್ದರು, ರಾಜ್ ಕಿರಣ್ ರೈ ಅಂತ. ಅವರಿಗೆ ಅದರ ವ್ಯವಸ್ಥಾಪಕ ನಿರ್ದೇಶಕರು. ಆ ಮೊದಲು ಅವರು ಯೂನಿಯನ್ ಬ್ಯಾಂಕಿನ CEO ಆಗಿದ್ದರು, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದರು, ಬಹಳ ದೊಡ್ಡ. ಅವರು ನಮ್ಮ ಪುತ್ತೂರಿನ ಗುಂಡ್ಯದವರು, ಗುಂಡ್ಯಾಡ್ಕ ಅಂತಿದ್ರು, ಗುಂಡ್ಯ ಅಲ್ಲಿ ಅವರು ಅಂತ ಒಂದು ಇದು ಪ್ರೈಮ್ ಮಿನಿಸ್ಟರ್ಗೆ ನೇರವಾಗಿ ಸಂಬಂಧಪಟ್ಟ ಅವರು ಆ ವ್ಯವಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದ್ರು. 20,000 ಕೋಟಿ ಒಮ್ಮೆಲೆ ಕೊಟ್ಟರು, 6,000 ಕೋಟಿ ಪುನಃ ಕೊಟ್ಟರು. ಅದನ್ನು ನಿರ್ವಹಣೆ ಮಾಡುವವರು ನಮ್ಮ ತುಳುನಾಡಿನ ರಾಜ್ ಕಿರಣ್ ರೈ ಅವರು ನಿವೃತ್ತರಾದರು ಯೂನಿಯನ್ ಬ್ಯಾಂಕಿಂದ. ಅಲ್ಲಿಂದ ಅವರನ್ನು ಕೂಡಲೇ ಈ ಹೊಸ ಬ್ಯಾಂಕಿಗೆ ಅವರನ್ನು ಸೇರ್ಪಡೆಗಳು. ಇದೊಂದು ಮಾತು ನಮ್ಮ ಓದುಗರಿಗೆ, ಮತ್ತು ನಮ್ಮ ಕೇಳುಗರಿಗೆ, ನೋಡುಗರಿಗೆ ಎಲ್ಲರಿಗೂ ಒಂದು ಮಾಹಿತಿ. ಜೊತೆಗೆ ಸರ್, ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಗಮನಿಸಿರುವಂತದ್ದಾದ್ರೆ ಒಂದು ಪ್ರವಾಸೋದ್ಯಮ ವಿಚಾರವಾಗಿ ಮೂಲಭೂತ ಸೌಕರ್ಯದ ವಿಚಾರವಾಗಿ ಆಧುನಿಕ ಸೌಕರ್ಯವನ್ನ ನಾವು ಒದಗಿಸ್ತೀವಿ ಅನ್ನೋದು, ಅದನ್ನ ಹೊರತಾಗಿ ವೆರಿ ಸ್ಪೆಷಲ್ ಅನ್ನುವಂಥದ್ದು ಏನಾದ್ರು ಇದ್ರೆ? ಅವರು ವ್ಯಾಲ್ಯೂ ಎಡಿಷನ್ ಅಂತ ವರ್ಡ್ ಯೂಸ್ ಮಾಡಲಿಲ್ಲ, ಆದರೆ ಅವರು ಏನು ಹೇಳಿದ್ರೆ ಮೀನುಗಾರರು ಹಿಡಿಯುವಂತ ಉತ್ಪನ್ನಗಳು, ಆನಂತರ ಇಲ್ಲಿ ದೊರೆಯುವಂಥ ಬೇರೆ ಬೇರೆ ಲಭ್ಯವಿರುವಂಥ ಅಂಶಗಳು, ಅವುಗಳನ್ನು ರಫ್ತು ಮಾಡುವ ಒಂದು ವಿಧಾನ ಇದೆಯಲ್ಲ, ಅದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಅವ್ರು ಹೇಳಿದರು. ಅದು ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ. ಇದೊಂದು ಹೊಸ ಪರಿಕಲ್ಪನೆ. ಅದು ಈಡೇರಿದ್ರೆ ಕನಿಷ್ಠ ನಮ್ಮ ದೇಶದಲ್ಲಿ 1 ಕೋಟಿ ಜನಕ್ಕಾದರೂ ಅದರಿಂದ ನೇರ ಪ್ರಯೋಜನ ದೊರೆಯಬಹುದು. ನೋಡಿ, ಅವರೊಂದು ಟಾಯ್ಸ್ ಅಂತ ಕೊಟ್ಟು ಹೇಳಿದರು, ಆಟಿಕೆಗಳು. ಮೊದಲು ನಾವು ಹೊರಗಡೆಯಿಂದ ಬರ್ತಾ ಇತ್ತು, ಈಗ ಅದು ನಿಂತು ನಾವು ಹೊರಗಡೆ ಕಳಿಸುವ ವ್ಯವಸ್ಥೆಗೆ ಬಂದಿದ್ದೇವೆ. ಹಾಗಾಗಿ ಈ ರಫ್ತು ಮತ್ತು ಆಮದು ವ್ಯವಹಾರಕ್ಕೆ ಈ ಬಂದರು ನಿರ್ಣಾಯಕ ಎಂಬ ಒಂದು ಮಾತನ್ನು ಅವರು ಹೇಳಿದರು. ಅದು ನಮ್ಮೆಲ್ಲರ ಪಾಲಿಗೆ ಬಹಳ ಮುಖ್ಯ. ಆಮೇಲೆ ಸಾಗರಮಾಲಾ, ಓಕೆ, ಜೊತೆಗೆ ಸಾಗರಮಾಲಾ ಯೋಜನೆ, ಮತ್ಸ್ಯ ಸಂಪದ ಯೋಜನೆ, ಜೊತೆಗೆ ಕಿಸಾನ್ ಕಾರ್ಡ್ ನ ಒಂದು ಯೋಜನೆ, ಆಯುಷ್ಮಾನ್ ಕಾರ್ಡ್ ನ ವಿತರಣೆ, ಇದೆಲ್ಲವೂ ಕೂಡ ವೇದಿಕೆಯಲ್ಲಿ ನಡೆದಿತ್ತು. ನಾವು ಏನು ನಾವು ಪ್ರಿಡಿಕ್ಟ್ ಮಾಡಿದ್ವಿ, ಮಾಧ್ಯಮಗಳು ಅಥವಾ ರಾಜಕೀಯವಾಗಿ ಒಂದು ಸರ್ಕಾರದ ಕಾರ್ಯಕ್ರಮ ಅಂತ ಬಂದಾಗ ಇದೇ ರೀತಿ ಇರಬೇಕು, ಸರ್ಕಾರದ ಯೋಜನೆಗಳನ್ನ ಬಿಟ್ಟು ಬೇರೆ ಮಾತನಾಡುವಂತದಿಲ್ಲ, ಬೇರೆ ಯಾವುದೇ ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ನೇರವಾಗಿ, ಅಂದ್ರೆ ಕಳೆದ ಬಾರಿ ಈಗಾಗಲೇ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ ಈ ಹಿಂದಿನ ಭಾಷಣಗಳು ಉಲ್ಲೇಖ ಆಗ್ತಾ ಇತ್ತು. ತುಳುವಿನಲ್ಲಿ ಮಾತನಾಡಿರುವಂತದ್ದು, ಲಾಸ್ಟ್ ಇಯರ್ ಮಾತನಾಡಿರುವಂತಹ ಭಾಷಣಗಳು. ಆದ್ರೆ ಈ ಬಾರಿ ಅಂತದ್ದು ಯಾವುದೇ ರೀತಿ ತುಳು ಭಾಷಣಗಳು ಇರಲಿಲ್ಲ, ಕನ್ನಡದ ಭಾಷಣಗಳು ಇರಲಿಲ್ಲ, ಯಾವುದೇ ರೀತಿಯ ಅಂತಹ ಭಾಷಣಗಳು ಇರಲಿಲ್ಲ. ನೇರವಾಗಿ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ ಆಗಿತ್ತು. ಜೊತೆಗೆ ನರೇಂದ್ರ ಮೋದಿ ಅವರು ನಿರರ್ಗಳವಾಗಿ 15 ನಿಮಿಷಗಳ ಕಾಲ ಮಾತನಾಡಿದ್ರು, ಯೋಜನೆಗಳನ್ನ ಉದ್ಘಾಟನೆ ಮಾಡಿದ್ರು, ಜೊತೆಗೆ ಯೋಜನೆಯನ್ನ ಸ್ಪಷ್ಟವಾಗಿ ಜನರಿಗೆ ತಲುಪಿಸಿದ್ದಾರೆ. ಇವೆಲ್ಲದರ ಜೊತೆ ನರೇಂದ್ರ ಮೋದಿ ಅವರು ಅಲ್ಲಿಂದ ತೆರಳ್ತಾ ಇದ್ದಾಗ ಜನರು ಕೂಡ ಅವರುಗಳ ಜೊತೆ ತೆರಳಿದ್ದಾರೆ. ಹೋಗುವಂತಹ ಸಂದರ್ಭಗಳಲ್ಲಿ ನರೇಂದ್ರ ಮೋದಿಯನ್ನ ಮತ್ತೆ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರಿನಲ್ಲಿ ಭದ್ರತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ, SPG ಅವರ ಭದ್ರತೆ ಇದ್ರೂ ಕೂಡ ಜನರನ್ನ ನೇರವಾಗಿ ಜನನಾಯಕನನ್ನ, ವಿಶ್ವನಾಯಕನನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಕಾಯ್ತಾ ನಿಂತಿದ್ದು ಹೊರಗಡೆ. ಆ ಬಗ್ಗೆಯೂ ಕೂಡ ದೃಶ್ಯಾವಳಿಗಳಿದೆ. ನರೇಂದ್ರ ಮೋದಿ ಅವರು ಕಾರಿನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭ ಮೊದಲು ನೀವು ನಮ್ಮ ಕಾರ್ಯಕ್ರಮ ಆರಂಭ ಆದ ಕ್ಷಣದಿಂದಲೂ ಪರಶುರಾಮ ಸೃಷ್ಟಿಯ ತುಳುನಾಡು ಅಂತ ಹೇಳ್ತಲೇ ಬಂದಿದೆ. ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟದ್ದು ಕೂಡ ಕೃಷ್ಣಂದು ಕೊಟ್ಟರು, ಹಾಗೆ ಪರಶುರಾಮನ ಒಂದು ಮೂರ್ತಿಯನ್ನು ಕೂಡ ಕೊಟ್ಟರು. ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಜಿಲ್ಲೆಯ ಸಂಸದರು, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಪರಶುರಾಮನ ಪುತ್ಥಳಿಯನ್ನು ಕೊಟ್ಟು ಸ್ವಾಗತವನ್ನ ಮಾಡಿರುವ, ಅದರ ಮೊದಲು ಪೆಟ್ರೋಲಿಯಂ ಇಲಾಖೆ ಸಚಿವರು ಶ್ರೀಕೃಷ್ಣನ ವಿಗ್ರಹವನ್ನ ಕೊಟ್ಟರು. ತದನಂತರ ಇನ್ನೊಂದು ಕಡೆ ಪರಶುರಾಮನ ಪುತ್ಥಳಿಯನ್ನು ಕೊಟ್ಟರು. ತದನಂತರ ಕೊನೆಯದಾಗಿ ಅದೊಂದು ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ ನರೇಂದ್ರ ಮೋದಿ ಅವರು ಕಾರಿನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭ.
ಇವತ್ತಿನ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ ಅಂತ ಬಂದಾಗ, ಪರಶುರಾಮನ ನಾಡಲ್ಲಿ ನಮೋ ಇದ್ದಾರೆ ಅಂತ ಬಂದಾಗ ಬಹಳಷ್ಟು ಖುಷಿ, ಸಂತೋಷ. ನಮ್ಮ ತುಳುನಾಡಿನ ತುಳುವರು ಕಾಯ್ತಾ ಇದ್ರು ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು, ಕಾತುರದಿಂದ ನೋಡಬೇಕು, ಅವರ ಭಾಷಣಗಳನ್ನು ಕೇಳಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಭಾಷಣಗಳನ್ನು ಕೇಳಿದ್ದಾರೆ. ಆದರೆ ರಾಜಕೀಯ ಭಾಷಣ ಅಲ್ಲ ಇದು, ರಾಜಕೀಯ ಸಮಾವೇಶ ಅಲ್ಲ ಇದು, ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ. ಹಾಗಾಗಿ ಸರ್ಕಾರದ ನೀತಿ ನಿಯಮಗಳನ್ನು ಪ್ರಧಾನಿ ಮೋದಿಯವರು ಪ್ರಜ್ಞಾವಂತ ನಾಗರಿಕರಾಗಿ, ಜೊತೆಗೆ ಪ್ರಜ್ಞಾವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಧಾನಿಯಾಗಿ ಅವರು ನೆರವೇರಿಸಿದ್ದಾರೆ. ಜೊತೆಗೆ ನಮ್ಮ ಮಂಗಳೂರಿನ ಪ್ರಜ್ಞಾವಂತ ನಾಗರಿಕರಿಗೂ ಕೂಡ ಪ್ರಜ್ಞಾವಂತರಾಗಿ ವರ್ತಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಅಲ್ವಾ ಸರ್? ಎಸ್ ಸರ್. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಬೆಳಿಗ್ಗೆಯಿಂದ ನಿರಂತರವಾಗಿ ಮನೋಹರ್ ಪ್ರಸಾದ್ ಅವರು ಕುಳಿತಲ್ಲಿಂದ ಅಲುಗಾಡದೆ, ಕುಳಿತಲ್ಲಿಂದ ಎಲ್ಲೂ ಕೂಡ ಹೋಗದೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಾರೆ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರಿಗೆ ಅತ್ಯದ್ಭುತವಾಗಿರುವಂತಹ ಒಂದು ವಿಚಾರವನ್ನ, ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಅನೇಕ ಮಾಧ್ಯಮಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರವನ್ನ ಹಾಕಿದ್ರು ಕೂಡ ನಮ್ಮ ಕುಡ್ಲ ವಾಹಿನಿಯ ನೇರ ಪ್ರಸಾರ ವೀಕ್ಷಕರ ಸಂಖ್ಯೆ ಬಹಳಷ್ಟು ಮುಂದಿತ್ತು. ಇದು ತಾವುಗಳು ನಮ್ಗಳಿಗೆ ಕೊಟ್ಟಿರುವಂತಹ ಅಭಿಮಾನ, ಗೌರವ, ಅನಂತ ಅಭಿನಂದನೆಗಳನ್ನ, ಮತ್ತೊಮ್ಮೆ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ ಈ ಸಂದರ್ಭ. ಯಾಕಂದ್ರೆ ಅನೇಕ ಮಾಧ್ಯಮಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಬರ್ತಾರೆ, ಪ್ರಧಾನಿಯವರು ಬರ್ತಾರೆ ಅಂತ ಬಂದ ಸಂದರ್ಭಗಳಲ್ಲಿ ಮಾಧ್ಯಮಗಳು ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾಗ ನಮ್ಮ ಕುಡ್ಲ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿರುವಂತಹ ವೀಕ್ಷಕರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನರು ವೀಕ್ಷಿಸಿ, 1 ಲಕ್ಷಕ್ಕೂ ಕೂಡ ಅಧಿಕ ಜನರು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸಿ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಕರಾವಳಿ ಭಾಗದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಮ್ಮ ಕುಡ್ಲ ವಾಹಿನಿಯನ್ನ ತಂದು ನಿಲ್ಲಿಸಿದ್ದೀರಾ. ಅದು ನಮ್ಮ ವೀಕ್ಷಕರ ಒಂದು ಆಶೀರ್ವಾದದಿಂದ. ಜೊತೆಗೆ ರಾಜ್ಯದಲ್ಲೂ ಕೂಡ ಇತರ ಸ್ಯಾಟಲೈಟ್ ಪ್ರಬಲವಾಗಿರುವಂತಹ ಮಾಧ್ಯಮಗಳ ಮುಂದೆ ಇವತ್ತು ನಮ್ಮ ಕುಡ್ಲ ವಾಹಿನಿ ಬಿತ್ತರ ಮಾಡಿರುವಂತಹ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಲಕ್ಷಾಂತರ ವೀಕ್ಷಕರನ್ನ ಹೊಂದಿ ಒಂದು ಅತ್ಯದ್ಭುತವಾಗಿರುವಂತಹ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ ಅಂತ ಬಂದಾಗ ನಮ್ಮ ವೀಕ್ಷಕರ ಒಂದು ಅಭಿಮಾನ, ಗೌರವಕ್ಕೆ ಮತ್ತೊಮ್ಮೆ ನಾವು ತಲೆ ತಗ್ಗಿಸಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅಂಡ್ ಮನೋಹರ್ ಪ್ರಸಾದ್ ಅವರ ಅತ್ಯದ್ಭುತವಾಗಿರುವಂತಹ ಒಂದು ನಿರೂಪಣೆ, ಜೊತೆಗೆ ಅವರ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮತ್ತಷ್ಟು ಶಕ್ತಿಯನ್ನ ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಇನ್ನು ನಮ್ಮ ಕರಾವಳಿ ಭಾಗಕ್ಕೆ ಮತ್ತಷ್ಟು ಯೋಜನೆಗಳನ್ನ, ಮತ್ತಷ್ಟು ಕಾರ್ಯಕ್ರಮಗಳಿಗೆ ಶಿಲಾನ್ಯಾಸವನ್ನ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ನಾಟ್ ಓನ್ಲಿ ಶಿಲಾನ್ಯಾಸ, ಅಭಿವೃದ್ಧಿ ಕಾಮಗಾರಿಗಳು, ನಮ್ಮ ತುಳುನಾಡಿನ ಜನರಿಗೆ, ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂತಹ ನಂಬಿಕೆ, ಭರವಸೆಯೊಂದಿಗೆ ಪರಶುರಾಮನ ನಾಡಲ್ಲಿ ನಮೋ ಬಂದಿದ್ದಾರೆ. ಕಡಲ ನಗರಿಯಲ್ಲಿ ಮೋದಿ ಅವರ ಹವಾ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿ ಇನ್ನು ಮುಂದಕ್ಕೆ ಯಾವ ರೀತಿ ಈ ಯೋಜನೆಗಳು ನಮ್ಮ ಕರಾವಳಿ ಭಾಗದವರಿಗೆ ಸೂಕ್ತವಾಗಿರುತ್ತೆ, ಅವರಿಗೆ ವರದಾನ ಆಗುತ್ತೆ, ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.